ಆನಂದ್ ಬಾಬು ಗೌರವಾಧ್ಯಕ್ಷರು, ಶ್ರೀ ಕೊರಗಜ್ಜ ಸೇವಾ ಸಮಿತಿ ಟಿಸಿ ರೋಡು, ರತ್ನಾಕರ್ ಆಯುಷ್ಮಾನ್ ಭಾರತ್ ನೋಂದಾವಣಾ ಅಧಿಕಾರಿಗಳು ಹಾಗೂ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಸತೀಶ್ ಅತ್ತಾವರ, ಗೌರವಾನ್ವಿತ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಮೇಲ್ವಿಚಾರಕರು ಉಪಸ್ಥಿತರಿದ್ದಾರೆ. ಹಾಗೆ ಒಕ್ಕೂಟದ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಕ್ಷೇತ್ರದ ಆರಾಧ್ಯ ದೇವರು ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ, ಸ್ಥಳ ಸಾನ್ನಿಧ್ಯ ದೇವರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡುತ್ತಾ ಇರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ರಾಜಶ್ರೀ ವೀರೇಂದ್ರ ಹೆಗಡೆ ಅವರು, ಹಾಗೆಯೇ ಮಾತೃಶ್ರೀ ಅಮ್ಮನವರ ಕೃಪಾ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಮಂಗಳೂರು ತಾಲೂಕು ಉಳ್ಳಾಲ ವಲಯದ ಕಳೆದ 9 ವರ್ಷಗಳಿಂದ ಜ್ಞಾನ ವಿಕಾಸವನ್ನು ರಚನೆ ಮಾಡಿಕೊಂಡು, ಅದರ ಮುಖೇನ ನಮಗೆ ಬೇಕಾದಂತಹ ಮಾಹಿತಿಗಳನ್ನು ಪಡೆದುಕೊಂಡು ಇವತ್ತು ಪ್ರತಿ ವರ್ಷವೂ ಕೂಡ ವಾರ್ಷಿಕೋತ್ಸವವನ್ನು ಅಭಿವೃದ್ಧಿ ಎನ್ನುವಂಥ ಹೆಸರಿನಿಂದ ನಾಮಕರಣಗೊಂಡು ಕಳೆದ 9 ವರ್ಷಗಳಿಂದಲೂ ಕೂಡ ತನ್ನ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಬರುವಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ ವಲಯದ ವಲಯಾಧ್ಯಕ್ಷರು ಹೌದು, ಹಾಗೆ ಕಾಪಿಕಾಡ್ ಕಾರ್ಯಕ್ಷೇತ್ರದ ಒಕ್ಕೂಟದ ಅಧ್ಯಕ್ಷರು ಹೌದು ಶ್ರೀಮತಿ ಸುಷ್ಮಾ ಜನಾರ್ದನ್ ಇವರನ್ನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ಕೂಡ ಪ್ರೀತಿಪೂರ್ವಕವಾದ ಪ್ರತಿ ತಿಂಗಳು ಕೂಡ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಧರ್ಮಸ್ಥಳ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ ನಮಗೆ ಉತ್ತಮ ರೀತಿಯಂಥ ಮಾರ್ಗದರ್ಶನವನ್ನು ನೀಡುತ್ತಾ, ಸಹಕಾರವನ್ನು ನೀಡುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಕೂಡ ಶುಭ ಹಾರೈಕೆಯನ್ನು ನೀಡಲಿಕ್ಕಿರುವಂತಹ ಈ ಕೊರಗಜ್ಜ ಸೇವಾ ಸಮಿತಿ ಟಿಸಿ ರೋಡ್ ಇದರ ಅಧ್ಯಕ್ಷರಾದಂಥ ಆನಂದ್ ಬಾಬ್ ಇವರಿಗೆ ಎಲ್ಲರ ಪರವಾಗಿ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ದೇಶ, ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಆಯುಷ್ಮಾನ್ ಕಾರ್ಯಕ್ರಮದ ನೋಂದಾವಣಾ ಪ್ರಕ್ರಿಯೆಯು ಪ್ರಾರಂಭ ಆಗಿದೆ. ಮತ್ತು ಇದರ ಉದ್ದೇಶ ಏನು, ಇದು ಯಾಕೆ ಮಾಡ್ತಾ ಇದ್ದೇವೆ ಅನ್ನೋದರ ಬಗ್ಗೆ ಈ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದುಕೊಂಡು ಮಾಹಿತಿಯನ್ನು ನೀಡಲಿಕ್ಕಿರುವಂತಹ ಡಾಕ್ಟರ್ ರತ್ನಾಕರ್ ಆಯುಷ್ಮಾನ್ ಭಾರತ್ ನೋಂದಾವಣೆ ಅಧಿಕಾರಿಯವರು, ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ನಮ್ಮ ಜೊತೆ ಇದ್ದಾರೆ.
ಇವರು ನಿವೃತ್ತ ಬ್ಯಾಂಕಿನ ಉದ್ಯೋಗಸ್ಥರು. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕ್ರಮದಲ್ಲಿ ಸರಕಾರಿ ಕಾರ್ಯಕ್ರಮಗಳ ಬಗ್ಗೆ ಒಕ್ಕೂಟಗಳ ಸಭೆಯಲ್ಲಿ ಬಂದು ಮಾಹಿತಿಯನ್ನು ಕೊಡುವಂಥವರು ನಮ್ಮ ಆತ್ಮೀಯರು ಸತೀಶ್ ಹತ್ತಾವರ. ಇವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು. ಹೇಳಿಕೊಡ್ತಾ ಇದ್ದೇನೆ. ಹಾಗೆ ಇತರ ಕಡೆಗಳಲ್ಲಿ ಜ್ಞಾನ ವಿಕಾಸ ಕೇಂದ್ರಗಳನ್ನು ರಚನೆ ಮಾಡಿಕೊಂಡು ಜ್ಞಾನ ವಿಕಾಸಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳಿಗೆ ಅನುಕೂಲವಾಗಿ ಅದಕ್ಕೆ ಬೇಕಾದಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥದ್ರಲ್ಲಿ ಹಾಗೂ ಜ್ಞಾನ ವಿಕಾಸಕ್ಕೆ ಬೇಕಾದಂಥ ಸದಸ್ಯರಿಗೆ ಏನು ಮಾಹಿತಿಯ ಅವಶ್ಯಕತೆ ಇದೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಯನ್ನು ಮಾಡ್ತಾ ಇರೋರು ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯಾಧಿಕಾರಿಯವರು, ನಮ್ಮ ಮಂಗಳೂರು ತಾಲೂಕಿನ ಸಮನ್ವಯಾಧಿಕಾರಿ ಅಂತ ಕುಮಾರಿ ಚಂದ್ರಮೋಹಿನಿ ಅವರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಪೂರಕವಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವಲ್ಲಿ ಇಲ್ಲಿಯ ಸ್ಥಳೀಯ ಸೇವಾ ಪ್ರತಿನಿಧಿಯವರ ಪಾತ್ರವು ಬಹು ಮುಖ್ಯವಾಗಿದೆ. ಹಾಗಾಗಿ ಅವ್ರನ್ನೂ ಕೂಡ ಶ್ರೀಮತಿ ಶಾಂತಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಎಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪಾಲುದಾರ ಕುಟುಂಬಗಳು ನೀವೆಲ್ಲರೂ ಕೂಡ ಇದ್ದೀರಿ. ಅವರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಸ್ವಾಗತವನ್ನು ಕೊನೆಗೊಳಿಸ್ತಾರೆ. ತರಬೇತಿ ಸಹಾಯಕರಾದಂತಹ ಲತಾರವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಆನಂದ್ ಬಾಬು ಗೌರವಾಧ್ಯಕ್ಷರು ಶ್ರೀ ಕೊರಗಜ್ಜ ಸೇವಾ ಸಮಿತಿ ಇವರು ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಆನಂದ್ ಬಾಬು ಗೌರವಾಧ್ಯಕ್ಷರು ಇವರಿಗೆ ಹಾಗೂ ಎಲ್ಲ ಗಣ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಗೌರವಾಧ್ಯಕ್ಷರಾದಂತಹ ಆನಂದ ಬಾಬು ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತೀನಿ. ಇಂದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಇದರ ಅಭಿವೃದ್ಧಿ ಮಹಿಳಾ ಜ್ಞಾನ ವಿಕಾಸ ಮತ್ತು ಕೇಂದ್ರ ಮತ್ತು ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಧರ್ಮರಕ್ಷಕ ಪೂರ್ತಿ ಒಕ್ಕೂಟ ಇದರ ಜಂಟಿ ಆಶ್ರಯದಲ್ಲಿ ಜ್ಞಾನ ವಿಕಾಸ ಕೇಂದ್ರ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ಬಹಳ ಒಂದು ಸಂತೋಷದ ದಿನ. ಯಾಕಂದರೆ ಈ ವಾರ್ಷಿಕೋತ್ಸವದ ಒಂದು ಅಂಗವಾಗಿ ಏರ್ಪಟ್ಟಂಥ ನಮ್ಮ ಆಯುಷ್ಮಾನ್ ಕಾರ್ಡನ್ನು ಇವತ್ತು ನೋಂದಣಿ ಮಾಡ್ತಿದ್ದಾರೆ. ಈಗ ಅದನ್ನು ವಿತರಣೆ ಮಾಡಲಿಕ್ಕಿದ್ದಾರೆ. ಇದು ಈ ಒಕ್ಕೂಟದವರು ಮಾಡುವಂಥ ಒಳ್ಳೆಯ ಕಾರ್ಯಕ್ರಮ. ಇನ್ನು ಮುಂದೆಯೂ ಇವರು ಇದೇ ರೀತಿ ಉತ್ತಮವಾದ ಕಾರ್ಯಕ್ರಮಗಳನ್ನು ನಮಗೆ ನೀಡುತ್ತಾ ಅವರ ಪ್ರಗತಿಯು ಏಳಿಗೆಯನ್ನು ಕಾಣಲಿ ಅಂತ ಹೇಳುತ್ತಾ ಹಾಗೂ ಈ ವಾರ್ಷಿಕೋತ್ಸವಕ್ಕೆ ಶುಭವನ್ನು ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಇಟ್ಕೊಳ್ತಾರೆ, ಆದರೆ ಅದು ಯಾಕೆ ಬೇಕು ಅನ್ನುವಂಥದ್ದು ಯಾರಿಗೂ ಸರಿಯಾಗಿ ಗೊತ್ತಿರುವುದಿಲ್ಲ. ಅದರದ್ದು ಒಳ್ಳೆಯ ಒಂದು ಯೋಜನೆ ಅದು. ಯಾಕಂದರೆ ಮುಂಚೆ ಬೇರೆ ಬೇರೆ ಯೋಜನೆ ಇತ್ತು ನಮ್ಮ ಇದರಲ್ಲಿ, ಯಶಸ್ವಿನಿ, ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ, ವಾಜಪೇಯಿ ಆರೋಗ್ಯಶ್ರೀ. ಈಗ ಅವನ್ನೆಲ್ಲ ಒಟ್ಟು ಮಾಡಿ ಒಂದೇ ಒಂದು ಸ್ಕೀಮ್ ಮಾಡಿದ್ದಾರೆ, ಅದೇ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ. ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟು ಸೇರಿ ಮಾಡಿರುವಂಥ ಒಂದು ಒಳ್ಳೆಯ ಯೋಜನೆ. ಯಾವಾಗ ಒಳ್ಳೆಯ ಯೋಜನೆ ಅಂದರೆ ನೀವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ಒಳ್ಳೆಯ ಯೋಜನೆ. ಇವಾಗ ದಿನ ನಮಗೆ ಒಂದು 25-50 ಕಾಲ್ ಮಿನಿಮಮ್ ಬರ್ತಾ ಇರ್ತದೆ. ಇದು ಯೋಜನೆ ಇದೆ ಅಂತ ಹೇಳ್ತೀರಿ ಡಾಕ್ಟ್ರೆ, ನಮಗೆ ಸಿಗ್ತಾ ಇಲ್ಲ, ನಮ್ಗೆ ಈ ಥರ ಬಿಲ್ ಆಗ್ತಾ ಇದೆ.
ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಂದೂವರೆ 2 ತಿಂಗಳ ಹಿಂದೆ ನಡೆದ ಘಟನೆ. ರಿಕ್ಷಾ ಓಡಿಸ್ಕೊಂಡಿದ್ರು ಒಬ್ಬರು, ಅವರ ಹೆಂಡತಿ ಒಂದು 47 ವರ್ಷ, ಕಣ್ಣಿಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಕಣ್ಣು ನಿಧಾನವಾಗಿ ನನಗೆ ವಿಷನ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಹೋದವಾಗ ಟೆಸ್ಟ್ ಮಾಡಿದವಾಗ ತಲೆ ಒಳಗಡೆ ಒಂದು ಟ್ಯೂಮರ್ ಆಗಿತ್ತು. ಅರ್ಥ ಮಾಡ್ಕೊಳ್ಳೋದು, ಟ್ಯೂಮರ್ ಆಗಿತ್ತು. ರಿಕ್ಷಾ ಓಡಿಸ್ಕೊಂಡಿದ್ರು, ದಿನ ಸಂಪಾದನೆ ಮಾಡಿ ಅವರದ್ದು ಒಂದು ದಿನ ಇದಾಗಬೇಕು, ಊಟಕ್ಕೆ ಆಗಬೇಕು. 2 ಮಕ್ಕಳಿದ್ದಾರೆ. ಅಲ್ಲಿ ಬೆಂಗಳೂರಿನಲ್ಲಿ 3 ಲಕ್ಷ ರೂಪಾಯಿ ಆಗುತ್ತೆ ಸರ್ಜರಿಗೆ ಅಂತ ಹೇಳಿದ್ದಾರೆ. 3 ಲಕ್ಷ ರೂಪಾಯಿ. ನೀವು ಆಲೋಚನೆ ಮಾಡಿ, ದಿನ ದುಡುವಂಥದ್ದು ಕಷ್ಟ ಆಗಿದೆ, ತಲೆ ಒಳಗಡೆ ಟ್ಯೂಮರ್ ಇದೆ, ಕಣ್ಣು ನಿಧಾನವಾಗಿ ಅವರ ದೃಷ್ಟಿ ಹೋಗ್ತಾ ಇದ್ದಾವೆ, ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ದೃಷ್ಟಿ ಹೋಗುವ ಚಾನ್ಸಸ್ ಇದೆ, ಆಪರೇಷನ್ ಮಾಡ್ಕೋಬೇಕು, ದುಡ್ಡಿಲ್ಲ, ಏನು ಮಾಡ್ಬೇಕು ಹೇಳಿ? ಆವಾಗ ಅವರಿಗೆ ನನಗೆ ಗುರ್ತದವ್ರ ಮುಖಾಂತರ ನನಗೆ ಫೋನ್ ಮಾಡಿದ್ರು. ಅವರಿಗೆ ನಾವು ಮಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ವಿ. ಮಂಗಳೂರಿಗೆ ಬಂದು ವೆಲ್ಲಾಕ್ ಹಾಸ್ಪಿಟ್ಲಲ್ಲಿ ಫಸ್ಟ್ ತೋರಿಸಿದ್ವಿ. ಅದನ್ನು ಮುಂದೆ ಹೇಳ್ತೀನಿ, ಅದು ಏನು ರೀತಿ ಅನ್ನುವಂಥದ್ದು. ವೆಲ್ಲಾಕ್ ಹಾಸ್ಪಿಟ್ಲಲ್ಲಿ ತೋರಿಸಿದವಾಗ ಅಲ್ಲಿ ಹೇಳಿದರು ಒಳಗಡೆ ಒಂದು ಟ್ಯೂಮರ್ ಥರ ಆಗಿದೆ, ಅದಕ್ಕೆ ಆಪರೇಷನ್ ಆಗಬೇಕು ಅಂತಲ್ಲಿ ಹೇಳಿ ಅಲ್ಲಿಂದ ರೆಫರ್ ಮಾಡಿದ್ದಾರೆ. ಒಂದು ರೆಫರಲ್ ಲೆಟರ್ ಅಂತ ಕೊಟ್ಟರು. ಅವ್ರಿಗೆ BPL ಕಾರ್ಡ್ ಇತ್ತು ಪೇಷಂಟಿಗೆ. BPL ಕಾರ್ಡ್ ಜೊತೆಯಲ್ಲಿ ರೇಷನ್ ಕಾರ್ಡ್ ಎಲ್ಲವೂ ಸರಿ ಇತ್ತು. ಅಲ್ಲಿಂದ ತಗೊಂಡು ಬಂದುಬಿಟ್ಟು KSHegde ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರು. ಬಂದ 2 ಡೇಸ್ನಲ್ಲಿ ಆಪರೇಷನ್ ಮಾಡಿದರು. ಚಂದ ಕ್ಲೀನ್ ಆದ್ಲು, ಒಳ್ಳೆ ಗುಣ ಇತ್ತು. ಲಾಸ್ಟಿಗೆ ಹೋಗುವಾಗ ಒಂದು ಮಾತಾಡಿದ್ಲು, ನನಗೆ ಆಪರೇಷನ್ ಮಾಡಿದ ಡಾಕ್ಟ್ರು ದೇವರು, ಜೊತೆಯಲ್ಲಿ ಸ್ಕೀಮ್ ಮಾಡಿದವರು ನನಗೆ ದೇವರು ಅಂತ ಹೇಳಿದ್ರು. ಯಾಕಂದ್ರೆ ನನ್ನಂಥ ಬಡವರಿಗೆ ಈ ಸ್ಕೀಮ್ ಇಲ್ಲ ಅಂತಲೇ ಹೇಳಿದರೆ ನರಳಿನಲ್ಲಿ ಸಾಯ್ಬೇಕಾಗಿತ್ತು ನಾನು. ಆದರೆ ಯಾರು ಮಾಡಿದ್ದು ಗೊತ್ತಿಲ್ಲ, ಆದರೆ ದೇವರು ಒಳ್ಳೇದು ಮಾಡಲಿ ಅನ್ನುವಂಥ ಮಾತುಗಳಿಗೆ ಹೋದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬರೀ ಆಯುಷ್ಮಾನ್ ಭಾರತ್ ಕಾರ್ಡ್ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡ್ರೆ ಆಗೋದಿಲ್ಲ. ಇದನ್ನು ಹೋದ ವರ್ಷ 2018 ಮುಂಚಿನ ವರ್ಷ 2018 ಅಕ್ಟೋಬರಲ್ಲಿ ಜಾರಿಗೆ ಬಂದಿದ್ದು. BPL ಕಾರ್ಡ್ ಹೊಂದಿದವರಿಗೆ ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ 5 ಲಕ್ಷದವರೆಗೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡಿನ ಜೊತೆಯಲ್ಲಿ ನಿಮ್ಮ ರೇಷನ್ ಕಾರ್ಡಿನಲ್ಲಿ ನಿಮ್ಮ ಹೆಸರು ಇರಬೇಕು. ಕೇವಲ ನೀವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಇಡೀ ಫ್ಯಾಮಿಲಿಗೆ ಒಂದೇ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಅಂದ್ರೆ ಆಗೋದಿಲ್ಲ. ಪ್ರತಿಯೊಬ್ಬರು ಬಂದು ಇಲ್ಲಿ ಅವರ ಹೆಸರನ್ನು ನೋಂದಾಯಿಸಿಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಡು, ಒಂದು ಫ್ಯಾಮಿಲಿಗೆ 1 ವರ್ಷಕ್ಕೆ 5 ಲಕ್ಷದವರೆಗೆ ಆಯ್ದ ಕಾಯಿಲೆಗಳಿರ್ತದೆ. ಎಲ್ಲ ಕಾಯಿಲೆಗಳಿಗೆ ಬರೋದಿಲ್ಲ. 1650 ಕಾಯಿಲೆಗಳಿಗೆ ಇದು ಫ್ರೀ ಆಗ್ತದೆ. ಹಾಗಾದರೆ ನೀವು ಹೇಳ್ಬೋದು, ನಾನೇನು ಮಾಡಬೇಕು? ನನಗೆ ಹುಷಾರಿಲ್ಲ ಅಂದರೆ ನಾನು ಏನು ಮಾಡಬೇಕು? ಈಗ ನೀವು ಉಳ್ಳಾಲ ಏರಿಯಾದವರು ಅಂತ ತಿಳ್ಕೊಳ್ಳಿ, ನಿಮಗೆ ಹುಷಾರಿಲ್ಲ, ಒಂದು ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗ್ತದೆ, ಸ್ವಲ್ಪ ವಾಮಿಟಿಂಗ್ ಎಲ್ಲ ಶುರುವಾಗ್ತದೆ, ಸಿಕ್ಕಾಪಟ್ಟೆ ವಾಂತಿ ತಲೆನೋವು. ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರದ ತಗೊಂಡೋಗಿ ತೋರಿಸ್ತೀರಿ. ಅಲ್ಲಿ ತೋರಿಸಿದವಾಗ ಅವರಿಗೆ ಡೌಟ್ ಬರ್ತದೆ, ಏನು ತಲೆ ಒಳಗಡೆ ಏನಾದರೂ ತೊಂದರೆ ಇರ್ಬೋದು, ಒಳಗಡೆ ಪ್ರೆಷರ್, ತಲೆ ಒಳಗಡೆ ಪ್ರೆಷರ್ ಅಂತ ಕರಿತೀವಿ ನಾವು, ಅದು ಜಾಸ್ತಿ ಆಗಿರ್ಬೋದು, ಸ್ವಲ್ಪ ಟೆಸ್ಟ್ ಮಾಡಬೇಕಾಗತ್ತೆ, ಎಕ್ಸ್ರೇ ಮಾಡಬೇಕಾಗತ್ತೆ, ಸ್ಕ್ಯಾನ್ ಮಾಡಬೇಕಾಗತ್ತೆ ಅಂತೇಳಿ ಹೇಳ್ತಾರೆ. ಆವಾಗ ಅವರು ನಿಮ್ಮನ್ನು ತೆಗೆದು ಮಂಗಳೂರಲ್ಲಿ ತೋರಿಸಿ ಅಂತೇಳಿ ಹೇಳ್ತಾರೆ. ಆವಾಗ ನೀವು ವೆಲ್ಲಾಕ್ ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ವೆಲ್ಲಾಕ್ ಆಸ್ಪತ್ರೆಗೆ ಹೋದವಾಗ ಕೆಲವೊಂದು ಟೆಸ್ಟ್ ಮಾಡಿ ನಿಮಗೆ ತಲೆ ಒಳಗಡೆ ತೊಂದರೆ ಇದೆ, ಸ್ಕ್ಯಾನ್ ಎಲ್ಲ ಬೇಕಾದ್ರೆ ಸ್ಕ್ಯಾನ್ ಮಾಡ್ತಾರೆ, MRI ಸ್ಕ್ಯಾನ್ ಬೇಕಾದ್ರೆ ಮಾಡ್ತಾರೆ. ಮಾಡಿದ ನಂತರ ಒಂದು ರೆಫರಲ್ ಲೆಟರ್ ಅಂತ ಕೊಡ್ತಾರೆ. ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ, 2ನೇದು ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರಿದ್ರೆ, ನೀವು ಆ ರೆಫರಲ್ ಕಾರ್ಡ್ ತಗೊಂಡು ನಮ್ಮಲ್ಲಿ ಆಸ್ಪತ್ರೆಗಳಿದ್ದಾವೆ, ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ಮಾಡಿದ್ದೀವಿ ನಾವು, 32 ಆಸ್ಪತ್ರೆಗಳಲ್ಲಿ ಇದಿದೆ. ನೀವು ಆಸ್ಪತ್ರೆಗೆ ತಗೊಂಡೋಗಿ ಕೊಟ್ಟರೆ ಇನ್ವೆಸ್ಟಿಗೇಷನ್ಗೆ ಸ್ಟಾರ್ಟಿಂಗ್ನಲ್ಲಿ ಇದು ಕಾಯಿಲೆ ಕಂಡು ಹುಡುಕ್ಲಿಕ್ಕೆ 1-2 ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮಾತ್ರ ಚಾರ್ಜ್ ಆಗುತ್ತೆ, ಬಿಟ್ಟರೆ ನಿಮ್ಮ ಪ್ರತಿಯೊಂದು ಫ್ರೀ ಆಗ್ತದೆ ಆಸ್ಪತ್ರೆಯಲ್ಲಿ. ಆದ್ದರಿಂದ ನಾನು ಹೇಳ್ತಾ ಇರೋದು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ, ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರಿದ್ದರೆ ಒಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಅಥವಾ ನಿಮಗೆ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ, ನೀವು ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗಬೇಕು, ದಯವಿಟ್ಟು ನಿಮ್ಮಲ್ಲಿರುವಂತಹ ರೇಷನ್ ಕಾರ್ಡ್, ಇದು ಒರಿಜಿನಲ್ ರೇಷನ್ ಕಾರ್ಡ್ ತಗೋಬೇಕು, ಒರಿಜಿನಲ್ ಬೇಕು.
ಜೊತೆಯಲ್ಲಿ ಆಧಾರ್ ಕಾರ್ಡನ್ನು ನೀವು ಆಸ್ಪತ್ರೆಗೆ ಬರಬೇಕು. ನಾವು ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ಯಾರನ್ನೂ ವಾಪಸ್ ಕಳಿಸೋದಿಲ್ಲ. ಅವರಿಂದ ಮನೆಯಿಂದ ಅದನ್ನು ತರಿಸ್ಬಿಟ್ಟು ನಾವು ಅವರಿಗೆ ಈ ಒಂದು ಸೌಲಭ್ಯ ಸಿಕ್ಕುವ ಹಾಗೆ ಮಾಡ್ತೀವಿ. ನೀವು ಕೇಳ್ಬೋದು, ಸಡನ್ ಆಗಿ ರಾತ್ರಿ ಇದ್ದಕ್ಕಿದ್ದಂಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆವಾಗ ನಾವು ಎದ್ಕೊಂಡು ವೆಲ್ಲಾಕ್ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಆಸ್ಪತ್ರೆಗೆ ಹೋಗಲಿಕ್ಕೆ ಲೇಟ್ ಆಗುತ್ತೆ. ಅದಕ್ಕೂ ನಾವು ವ್ಯವಸ್ಥೆ ಮಾಡಿದ್ದೀವಿ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆದರೆ ಅಥವಾ ದಾರಿಯಲ್ಲಿ ಹೋಗುವಾಗ ಏನಾದರೂ ಆಕ್ಸಿಡೆಂಟ್ ಆಗುತ್ತೆ ಅಂತ ಮಾಡುವ ಇಂಥ ಸಮಯದಲ್ಲಿ ನೀವು 108 ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದರೆ ಅವರಿಗೂ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಯಾವ್ಯಾವ ಆಸ್ಪತ್ರೆಗಳ ಜೊತೆಯಲ್ಲಿ ನಾವು ಹೊಂದಾಣಿಕೆ ಎಂಪನಲ್ಮೆಂಟ್ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಅಥವಾ ನಾನು ಬೇಕಾದ್ರೆ ನಿಮ್ಮ ಕೆಲವೊಂದು ಆಸ್ಪತ್ರೆಗಳನ್ನು ಹೇಳ್ತೀನಿ, 32 ಆಸ್ಪತ್ರೆಗಳನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಈ ಆಸ್ಪತ್ರೆಗಳಿಗೆ ನೀವು ಡೈರೆಕ್ಟಾಗಿ ಹೋಗ್ಬೋದು. ಡೈರೆಕ್ಟಾಗಿ ಹೋದರೆ ನಿಮ್ಮ ಯಾವ ಕಾರ್ಡು ಬೇಡ, ಏನೂ ಬೇಡ. ನೀವು ಹೋಗಿ ಅಡ್ಮಿಟ್ ಆದ ನಂತರ 24 ಗಂಟೆ ನಂತರ ಅಥವಾ ಒಳಗಡೆ ಅಥವಾ 48 ಗಂಟೆಯ ಒಳಗಡೆ ನಿಮ್ಮ ರೇಷನ್ ಕಾರ್ಡನ್ನು, ಆಧಾರ್ ಕಾರ್ಡನ್ನು ನೀವು ಕೊಟ್ಟಂಥ ಪಕ್ಷದಲ್ಲಿ ನಿಮಗೆ ಫ್ರೀ ಸೌಲಭ್ಯಗಳು ಸಿಗ್ತದೆ. ಒಂದು, ಈ ಎಮರ್ಜೆನ್ಸಿಯಲ್ಲಿ 169 ಕಾಯಿಲೆಗಳಿಗೆ ಎಮರ್ಜೆನ್ಸಿಯಲ್ಲಿ ನಾವು ಈ ಟ್ರೀಟ್ಮೆಂಟ್ ಫ್ರೀ ಆಗಿ ಕೊಡ್ತೀವಿ. ಅಥವಾ 1650 ಕಾಯಿಲೆಗಳಿಗೆ ಆಯ್ದ ಆಸ್ಪತ್ರೆಗಳಿಗೆ ಹೋದರೆ ನಿಮ್ಮ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ದರೆ ಅಥವಾ ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡನ್ನು ನೀವು ತಗೊಂಡು ಹೋದಿದ್ದರೆ ಆವಾಗಲೂ ಫ್ರೀ ಆಗ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೆಚ್ಚಿನವ್ರು ಏನಾಗುತ್ತೆ ಅಂದರೆ ಆಸ್ಪತ್ರೆಗೆ ಹೋಗ್ತಾರೆ, ಟ್ರೀಟ್ಮೆಂಟ್ ಎಲ್ಲ ಆದ ನಂತರ ಬಿಲ್ ಬರುವಾಗ ಮಾತ್ರ ನಮ್ಮ ನೆನಪಾಗ್ತದೆ. ಅಥವಾ ಒಬ್ಬರು ಆಸ್ಪತ್ರೆಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿದೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಅಡ್ಮಿಟ್ ಮಾಡ್ತಾರೆ. ಪಾಪ ಪೇಷಂಟ್ ಮನೆಯವರೆಲ್ಲ ತುಂಬ ಟೆನ್ಷನ್ ಇರ್ತಾರೆ, ಕಷ್ಟದಲ್ಲಿರ್ತಾರೆ. ಅವ್ರ ಮನೆಯವ್ರು ಹೋದವ್ರು ಏನು ಮಾಡ್ತಾರೆ, ಏಟ್ ಬಿಲ್ ಆತನ ತೊಂದರೆ ಇಜ್ಜಿ ಬದುಕೊಡು, ಯಾಕೆ ಕೊಡ್ಬೇಕು, ಏಟ್ ಕಾಸು ಖರ್ಚಾಗ್ತದೆ, ಯಾಕೆ ಕೊಡ್ಬೇಕು ಅಂತ ಹೇಳ್ತಾರೆ. ಹೇಳಿದವರು ಮತ್ತೆ ನಾಪತ್ತೆ ಆಗ್ತಾರೆ. ಅವರು ಬಿಲ್ ಬರುವಾಗ ನಾಪತ್ತೆ ಆಗಿರ್ತಾರೆ. ಬಿಲ್ 3 ಲಕ್ಷ 4 ಲಕ್ಷ ಬಂದಾಗ ಅವ್ರು ಯಾರು ಸಿಗುವುದಿಲ್ಲ. ಮನೆಯವರು ಮಾತ್ರ ಕಷ್ಟಪಡ್ತಾರೆ. ಆವಾಗ ಅವರು ನಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಆಯುಷ್ಮಾನ್ ಸ್ಕೀಮ್ ಇದೆಯಲ್ಲ ಅದಕ್ಕೆ ನಮಗೆ ಹಾಕಿ ಕೊಡಿ ಅಂತ. ಅಂಥ ಸಮಯದಲ್ಲಿ ಆಗೋದಿಲ್ಲ. ನೀವು ಆಸ್ಪತ್ರೆಗೆ ಹೋದ ತಕ್ಷಣ, ಅಂದರೆ ನಿಮ್ಮ ಹತ್ರ ದುಡ್ಡಿದ್ರೆ ನಾವು ಮಾತಾಡೋದಿಲ್ಲ, ಹಣ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಅಲ್ಲಿ ಆರೋಗ್ಯ ಮಿತ್ರ ಅಂತ ಇರ್ತಾರೆ. ಪ್ರತಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ಮಿತ್ರ ಅಂತ ಹೇಳ್ಬಿಟ್ಟು ನಮ್ಮ ಸ್ಟಾಫ್ಗಳಿರ್ತಾರೆ. ಅವ್ರ ಹತ್ರ ಹೋಗಿ ನೀವು ಈ ಥರ ನನಗೆ ಪ್ರಾಬ್ಲಮ್ ಇದೆ, ನನಗೆ ಮನೆಯಲ್ಲಿ ದುಡ್ಡಿಲ್ಲ, ನಿಮ್ಮ ಆಯುಷ್ಮಾನ್ ಸ್ಕೀಮ್ನಲ್ಲೇ ನನಗೆ ಹಾಕಿ ಕೊಡಿ ಅಂತ ಹೇಳಿದರೆ ನಾವು ಕೂಡಲೇ ಕಾರ್ಯಪ್ರವೃತ್ತರಾಗಿ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಸಿಕ್ಕುವ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತೀವಿ. ಒಂದು. ಇನ್ನೊಂದು, ಆಸ್ಪತ್ರೆಗೆ ಬಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆಯಲ್ಲಿ ಡೆತ್ ಆದರೆ ಈ ಸ್ಕೀಮ್ ಅನ್ವಯವಾಗುವುದಿಲ್ಲ. ಕೂಡಲೇ ಬಂದ ತಕ್ಷಣ ಡೆತ್ ಆದರೆ ಆಗುವುದಿಲ್ಲ. ಮತ್ತೊಂದು, ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಯಾರಿಗಾದರೂ ಕೋವಿಡ್ ಕಾಯಿಲೆ ಬಂದು ಅವರ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅವರ APL ಕಾರ್ಡು ಬೇಡ, BPL ಕಾರ್ಡು ಬೇಡ. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಆವಾಗ ಹೇಳಿದ್ದು ಕೋವಿಡನ್ನು ಬಿಟ್ಟು ಬೇರೆ ಕಾಯಿಲೆಗಳಿಗೆ ಮಾತ್ರ. ಈಗ ಹೇಳ್ತಾ ಇರೋದು ನಾನು ಕೋವಿಡ್ಗೆ ಮಾತ್ರ. ಕೋವಿಡ್ ಕಾಯಿಲೆ ಬಂದರೆ ನಿಮಗೆ APL ಕಾರ್ಡು ಬೇಡ, BPL ಕಾರ್ಡು ಬೇಡ. ನೀವು ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ನೀವು ನಮಗೆ ಆಯ್ದಂಥ ಆಸ್ಪತ್ರೆಗಳಿಗೆ ಹೋದರೆ ನಿಮ್ಮ ಗುರುತಿನ ಚೀಟಿ ಒಂದು ಸಾಕು. ನಮಗೆ ನೀವು ನಿಮ್ಮ ಹೆಸರು ಇರುವಂಥ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಕೊಟ್ಟರೆ ನಾವು ನಿಮ್ಮನ್ನು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮಲ್ಲಿ 13 ಆಸ್ಪತ್ರೆಗಳ ಜೊತೆಯಲ್ಲಿ ಹೊಂದಾಣಿಕೆ ಆಗಿತ್ತು. ಇವತ್ತು ನನಗೆ ಈಗ ಮೇಲ್ ಬಂದಿದೆ, ಎಲ್ಲ ಆಸ್ಪತ್ರೆಗಳಲ್ಲಿ, ಜಿಲ್ಲೆಗಳಲ್ಲಿ, ಹಾಗೆ ನಾಳೆ ಅನೌನ್ಸ್ಮೆಂಟ್ ಮಾಡ್ತೀವಿ. ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತೆ ಮಿನಿಸ್ಟರ್ ಇದು ಮಾಡ್ಬೋದು, ಅದನ್ನು ಅನೌನ್ಸ್ ಮಾಡ್ತೀವಿ. ಎಲ್ಲ ಆಸ್ಪತ್ರೆಗಳಲ್ಲಿಯೂ ಈ ಒಂದು ಸೌಲಭ್ಯ ಬರುವ ಹಾಗೆ ನಾವು ಮೊನ್ನೆ ಟೌನ್ ಹಾಲಲ್ಲಿ ಪ್ರೋಗ್ರಾಮ್ ಮಾಡಿದ ನಂತರ ಇವತ್ತು ಮೇಲ್ ಬಂದಿದೆ. ಎಲ್ಲ ಆಟೋ ಎಂಪವರ್ಮೆಂಟ್ ಅಂತ ಹೇಳಿ ಮಾಡಿದ್ದೀವಿ. ಆದ್ದರಿಂದ ಕೋವಿಡ್ ಬಂದ್ರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಆಯ್ತಾ? ನಿಮಗೆ ಬೇಕಾದಂಥ ಇಂಜೆಕ್ಷನ್ ಇದೆ, ರೆಮ್ಡಿಸಿವಿರ್ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಬರ್ತಾರೆ, ಕಾಸ್ಟ್ಲಿ ಇಂಜೆಕ್ಷನ್. ಅದು ನಾವು ನಮ್ಮ ಪೇಷಂಟ್, ನೀವು ಒಂದು ಸರ್ತಿ ಪಾಸಿಟಿವ್ ಅಂತೇಳಿ ಬಂದು ಉಸಿರಾಟದ ಪ್ರಾಬ್ಲಮ್ ಅಥವಾ ರೋಗ ಲಕ್ಷಣಗಳು ನಿಮಗೆ ಬಂದರೆ ನೀವು ಹೋಗಿ ಯಾವುದಾದ್ರೂ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅಲ್ಲಿಂದ ನಮಗೆ ಒಂದು ಲೆಟರ್ ಬರ್ತದೆ, ನೋಡಿ ಇಲ್ಲಿ ಒಬ್ಬರು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಇವರನ್ನ ಆಯುಷ್ಮಾನ್ ಭಾರತದ ಹಾಕಲಿಕ್ಕೆ ನೀವೊಂದು ಲೆಟರ್ ಕೊಡಿ ಅಂತ ನಮಗೆ ಕೊಡ್ತಾರೆ.
ನೀವು ತಗೊಂಡ್ಬರೋದಲ್ಲ, ಬರೀ ಮೇಲ್ ಮಾಡ್ತಾರೆ. ನನಗೆ ಒಂದು ದಿನಕ್ಕೆ 50ರಿಂದ 60 ಮೇಲ್ ಬರ್ತದೆ. ನಾನು ಅವರಿಗೆ ಸೈನ್ ಮಾಡಿ ಕೊಡ್ತೀನಿ, ರೆಫರ್ಡ್ ಅಂತ ಹೇಳ್ಬಿಟ್ಟು ನಾನು ಸೈನ್ ಮಾಡಿ ಕೊಡ್ತೀನಿ. ಆ ಆಸ್ಪತ್ರೆಯಲ್ಲಿ ಜನರಲ್ ವಾರ್ಡ್ ಕೇಳ್ಕೊಳ್ಳಿ, ಇದು ಪ್ರೈವೇಟ್ ವಾರ್ಡ್ ಸೆಮಿ ಪ್ರೈವೇಟ್ ವಾರ್ಡಿಗೆ ಬರುವುದಿಲ್ಲ. ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನುವಂಥದ್ದು ಬಡವರಿಗೆ, ಜನರಲ್ ವಾರ್ಡಲ್ಲಿ ಮಾತ್ರ. ದಯವಿಟ್ಟು ಹೋಗ್ಬಿಟ್ಟು ನನಗೆ ಸೆಮಿ ಪ್ರೈವೇಟ್ ಕೊಡಿ, ಪ್ರೈವೇಟ್ ವಾರ್ಡ್ ಕೊಡಿ, ನನಗೆ ಇರಬೇಕು, ದೊಡ್ಡ ಇರಬೇಕು ಅಂತ ಹೇಳಿ ಹೋಗಬೇಡಿ. ಜನರಲ್ ವಾರ್ಡಲ್ಲೇ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ನಿಮಗೆ ICU ಬೇಕಾದರೂ ನಾವು ಈ ಆಯುಷ್ಮಾನ್ ಭಾರತಲ್ಲಿ ಕೊಡ್ತೀವಿ. ವೆಂಟಿಲೇಟರ್ ಬೇಕಾದರೂ ನಿಮಗೆ ನಾವು ಈ ಸ್ಕೀಮ್ನಲ್ಲಿ ಹಾಕಿ ಕೊಡ್ತೀವಿ. ಯಾಕಂದರೆ ವೆಂಟಿಲೇಟರಲ್ಲಿ ನೀವು ಪ್ರೈವೇಟ್ ಆಗಿ ಅಂದರೆ ಆಯುಷ್ಮಾನ್ ಸ್ಕೀಮ್ ಇಲ್ಲದೆ ನಾವು ಹೋಗ್ತೀರ ಅಂತ ಹೇಳಿದ್ರೆ 25,000 ರೂಪಾಯಿಯನ್ನು ಒಂದಿನ ಕಟ್ಟಬೇಕಾಗತ್ತೆ. ಆತ್ಮೀಯರೇ ಅರ್ಥ ಮಾಡ್ಕೊಳ್ಳಿ, ಎಂಥ ಸ್ಕೀಮ್ ಇರ್ಬೋದು ನೋಡಿ. ಇದು ಪ್ರೈವೇಟ್ ಆಗಿ ನಿಮ್ಮ ಕೈಯಿಂದ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ 25,000 ಕಟ್ಟಬೇಕಾಗತ್ತೆ. ಆದರೆ ಆಯುಷ್ಮಾನ್ ಭಾರತ್ನಲ್ಲಿ ಸರ್ಕಾರದವರೇ ಅವರಿಗೆ 12,000ದಿಂದ 15,000ದವರೆಗೆ ಪೇಮೆಂಟ್ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ಇದೊಂದು ಒಳ್ಳೆಯ ಸ್ಕೀಮ್ ಅಂತ ಹೇಳುವಂಥದ್ದು. ಇನ್ನೊಂದು ನೀವು ಕೇಳ್ಬೋದು, ಹುಟ್ಟಿದ ಮಕ್ಕಳಿಗೆ ಏನು ಮಾಡಬೇಕು ಅಂತ. ಹುಟ್ಟಿದ ಮಕ್ಕಳಿಗೆ ಆಧಾರ್ ಕಾರ್ಡ್ಗಳ ಬಂದಿರೋದಿಲ್ಲ. ಅಂಥ ಸಮಯದಲ್ಲಿ ತಂದೆ ತಾಯಿಯಂದಿರ ಆಧಾರ್ ಕಾರ್ಡ್ ಅಥವಾ ತಾಯಿ ಕಾರ್ಡ್ ಇದು ಸಾಕಾಗುತ್ತೆ. ತಂದೆ ತಾಯಿಯವರ ಆಧಾರ್ ಕಾರ್ಡು ಅಥವಾ ತಾಯಿ ಕಾರ್ಡ್ ಇದ್ರೆ ಸಾಕಾಗ್ತದೆ. ಯಾಕಂದರೆ ಎಲ್ಲರ ಹತ್ರನೂ ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ತದೆ. ಎಲ್ಲರೂ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ಬಿಟ್ಟು ನನಗೆ 5 ಲಕ್ಷ ರೂಪಾಯಿ ಕಿಶನ್ ಇದ್ದಂಗೆ ಅಂತ ಅಲ್ಲ. ಕಾಯಿಲೆ ಬಂದಾವಾಗ ಸರಿಯಾಗಿ ಉಪಯೋಗ ಮಾಡಿಕೊಂಡರೆ ಮಾತ್ರ ಅದು ಉಪಯೋಗಕ್ಕಾಗತ್ತೆ. ಯಾಕಂದರೆ ನೀವು ಇಲ್ಲಿಂದ ಡೈರೆಕ್ಟ್ ಆಗಿ KSRT ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರೆ ನಿಮಗೆ ಸ್ಕೀಮ್ ಬರೋದಿಲ್ಲ. ಯಾಕಂದರೆ ಕೆಲವೊಂದು ಕಾಯಿಲೆಗಳಿಗೆ ನಾವು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ವೆನ್ಲಾಕ್ ಆಸ್ಪತ್ರೆಗೆ ಬಂದಾವಾಗ ನಿಮ್ಮದಲ್ಲಿ ಸೌಲಭ್ಯ ಇಲ್ಲ ಅಂತ ಹೇಳಿದರೆ ನಾವು ನಿಮಗೆ ಒಂದು ಲೆಟರ್ ಕೊಡ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೊದಲು ಜಿಲ್ಲಾ ಆಸ್ಪತ್ರೆಗೆ ಬಂದು ಬೇರೆ ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಡೈರೆಕ್ಟ್ ಆಗಿ ಹೋದರೆ ಅದಕ್ಕೆ ಸಿಗುವುದಿಲ್ಲ. ಔಷಧಗಳನ್ನು ಸಹ ಇದರಲ್ಲಿ ನಾವು ಬಳಸ್ತೀವಿ. ಆದರೆ ಕೆಲವೊಂದು ಔಷಧಗಳನ್ನು ನಾವು ಹೊರಗಡೆ ಬರ್ಕೊಡ್ಬೇಕಾಗತ್ತೆ. ಆ ಔಷಧಗಳಿಗೆ ಮಾತ್ರ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಕೋವಿಡ್ಗೆ 10 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ನಾವು ಆಯುಷ್ಮಾನ್ ಭಾರತ್ ಕಾರ್ಯಕ್ರಮದಲ್ಲಿ ಅದು ಇಟ್ಕೊಂಡಿದ್ದೀವಿ. ಇದು ಹೇಳಲಿಕ್ಕೆ ತುಂಬ ಇದೆ, ಬಟ್ ನಿಮಗೆ ತುಂಬ ಡೌಟ್ಗಳಿರ್ತದೆ. ಯಾಕಂದರೆ ನಾವು ಹೆಚ್ಚಿನವರಿಗೆ ಪ್ರಾಬ್ಲಮ್ ಇದೆ. ಎಲ್ಲ ಆದ ನಂತರ ಅವ್ರು ನಮಗೆ ಇದು ಮಾಡ್ತಾರೆ. ಯಾಕಂದರೆ ಅಡ್ಮಿಟ್ ಆದ ತಕ್ಷಣ ನಾವಲ್ಲಿ ಒಂದು ಅಪ್ರೂವಲ್ ತಗೋಬೇಕಾಗುತ್ತೆ ಬ್ಯಾಂಗ್ಳೂರಿಂದ. ಅವರ ಫೋಟೋ ತೆಗೆದುಬಿಟ್ಟು ಅವರ ಕಾಯಿಲೆನ ಬೆಂಗಳೂರಿಗೆ ಕಳಿಸಿಕೊಡ್ತೀವಿ. ಅದನ್ನು ಬಂದುಬಿಟ್ಟು ಅಲ್ಲಿ ನಮಗೆ ಅಪ್ರೂವ್ಡ್ ಅಂತ ಬರುತ್ತೆ. ಅದರ ನಂತರ ಅವರಿಗೆ ಫ್ರೀ ಆಗ್ತದೆ. ನೀವು ಯಾರು ಹಾಗೆ ಮಾಡೋದಿಲ್ಲ. ಹೋಗ್ತೀರಿ, ಪ್ರೈವೇಟ್ ವಾರ್ಡಿಗೆ ಹೋಗ್ತೀರಿ, ಆಪರೇಷನ್ ಎಲ್ಲ ಆದ ನಂತರ ಬಿಲ್ ತೊರೆದವಾಗ ಮಾತ್ರ ನನ್ನ ಹತ್ರ ದುಡ್ಡಿಲ್ಲ. ಆವಾಗ ನಾವು ನಿಮಗೆ ನಮ್ಮ ನೆನಪಾಗ್ತದೆ. ದಯವಿಟ್ಟು ಆವಾಗ ನಮ್ಮ ನೆನಪು ಮಾಡ್ಕೋಬೇಡಿ. ಫಸ್ಟಿಗೆ ನೀವು ನಮ್ಮ ನೆನಪು ಮಾಡಿಕೊಳ್ಳಿ. ನಾವು ಈ ಬಡವರಿಗೆ ಇರುವಂಥ ಸ್ಕೀಮ್ ಇದು ನಿಮಗೆ ಪ್ರಯೋಜನವಾಗಲಿ. ಅರ್ಥ ಮಾಡಿಕೊಂಡ್ರೆ ಮಾತ್ರ ಪ್ರಯೋಜನ ಆಗ್ತದೆ. ಈ ಯೋಜನೆ ಒಳ್ಳೆಯ ಯೋಜನೆ. ಆ ಕಾರ್ಡನ್ನು ಹಾಗೆ ನಾವೆಲ್ಲ ಹೆಚ್ಚಿನ ಕಡೆಯಲ್ಲಿ ಆ ಕಾರ್ಡನ್ನು ಕೊಡ್ತಾ ಇದ್ದೀವಿ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಮಗೆ ಸಪೋರ್ಟ್ ಅಂತಲೇ ಹೇಳ್ಬೋದು. ಅವರಿಂದ ಭಾಳ ಸಪೋರ್ಟ್ ಸಿಗ್ತಾ ಇದೆ ನಮಗೆ. ನಾವು ಮಾಡಬೇಕಾಗಿದೆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಯಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಇವಾಗ ಕೇಳಬೇಕು, ಬೇಕಾದ್ರೆ ನಾನು ಲಾಸ್ಟಿಗೆ ಫೋನ್ ನಂಬರ್ ಕೊಟ್ಟು ಹೋಗ್ತೀನಿ. ನೋಡಿ, ಕೋವಿಡನ್ನು ಬಿಟ್ಟು ಬೇರೆ ಕಾಯಿಲೆಗಳಿಗೆ ಔಷಧ ಕೊಡಬೇಕಂದ್ರೆ ನಿಮಗೆ ಆ ಕಡೆಯಿಂದ ಬಂದರೆ ಕಣಚೂರು ಆಸ್ಪತ್ರೆ, ಯನಪಾಯ ಆಸ್ಪತ್ರೆ, KSRT ಆಸ್ಪತ್ರೆ, ಆಮೇಲೆ ಇಲ್ಲಿ ಯಾವುದು ಸಹರ ಹಾಸ್ಪಿಟಲ್ ಇದರ ಜಂಕ್ಷನ್ಲಿದೆ ಅದು, ಫಾದರ್ ಮುಲ್ಲಸ್ ಆಸ್ಪತ್ರೆ, KMC ಆಸ್ಪತ್ರೆ, ಇಂಡಿಯನ್ ಆಸ್ಪತ್ರೆ, ಒಮೆಗಾ, AA, ಶ್ರೀನಿವಾಸ್ ಆಸ್ಪತ್ರೆ, ಮಂಗಳ ಆಸ್ಪತ್ರೆ ಅಂತ ಇದೆ, ಅಥೇನ ಆಸ್ಪತ್ರೆ ಇದೆ, ಯುನಿಟಿ ಆಸ್ಪತ್ರೆ ಇದೆ. ಕೊರೋನಾಕ್ಕೆ ಮಾತ್ರ ಎಲ್ಲ ಆಸ್ಪತ್ರೆ ಇದೆ. ನಾನು ಹೇಳಿದ್ದನ್ನ 2 ಭಾಗ ಮಾಡ್ಕೊಳ್ಳಿ. ಒಂದು ಭಾಗ ಕೊರೋನಾಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆ ಎಲ್ಲ ಆಸ್ಪತ್ರೆಗಳಲ್ಲಿ ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೊರೋನಾವನ್ನು ಬಿಟ್ಟು ಬೇರೆ
ಅದಕ್ಕೆ ಮಾತ್ರ ನೀವು ವೆನ್ಲಾಕ್ ಹಾಸ್ಪಿಟ್ಲಿಂದ ರೆಫರಲ್ ತಗೊಂಡು ಹೋಗ್ಬೇಕಾಗತ್ತೆ, ಅಂದರೆ ಅವ್ರದ್ದೊಂದು ಚೀಟಿ ತಗೊಂಡು ಹೋಗ್ಬೇಕಾಗತ್ತೆ. ಎಮರ್ಜೆನ್ಸಿಯಲ್ಲಿ ಆ ಚೀಟಿ ಬೇಡ ಆಗಿರ್ತದೆ. ಏನಾದರೂ ಡೌಟ್ಸ್ ಇದೆಯಾ ಹೇಳಿ. ತುಂಬ ಡೌಟ್ ಬರ್ದಂಗೆ ಫೋನಲ್ಲಿ ಸಿಕ್ಕಾಪಟ್ಟೆ ಡೌಟ್ಸ್ ಬರ್ತದಪ್ಪ. ಸರ್ ವೆನ್ಲಾಕಿಗೆ ಬರೋ ಇಲ್ಲಿ ನಮ್ಮದು PS ಅಲ್ಲಿಂದ ಆಗೋದಿಲ್ವಾ? ಇಲ್ಲ ಇಲ್ಲ ಇಲ್ಲ, ಫಸ್ಟಿಗೆ ನೀವು PSC ಹೋಗ್ಬೋದು, ಬಟ್ ಅಲ್ಲಿಂದ ಡೈರೆಕ್ಟಾಗಿ ಪ್ರೈವೇಟ್ ಆಸ್ಪತ್ರೆಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀವು ಇದು ಮಾಡ್ಕೊಳ್ಳಿ ನೋಡಿ, ಎಲ್ಲರೂ ಡೈರೆಕ್ಟಾಗಿ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ವೆನ್ಲಾಕ್ ಆಸ್ಪತ್ರೆ ಇದೆಯಲ್ವ ನಮಗೆ, ಅಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೂ ಅವ್ರು ಅಲ್ಲಿಗೆ ಬರಲೇಬೇಕು. ಯಾಕಂದ್ರೆ ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ 1000 ಬೆಡ್ ಹಾಸ್ಪಿಟಲ್, ಅದು ಎಲ್ಲ ಸ್ಪೆಷಾಲಿಟಿ ಇದೆ. KMCಗಳು ನಮ್ಮ ಜೊತೆಲಿದ್ದಾರೆ, ಸೊ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಆದಷ್ಟು ಅದರಲ್ಲಿ ತಗೊಳ್ಳಿ. ಅದಕ್ಕೆ ಆಗಿಲ್ಲ ಅಂದ್ರೆ ಮಾತ್ರ ಪ್ರೈವೇಟಲ್ಲಿ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ರೇಡಿಯೋಥೆರಪಿ ಅಂತ ಬೇಕಾಗುತ್ತೆ, ಹಾರ್ಟಿನ ಪ್ರಾಬ್ಲಮ್ಗಳು ಶಂಟಿನಲ್ಲಿ ಆಗುವಂಥದ್ದು ಬೇಕಾಗುತ್ತೆ. ಅಂಥದ್ದೆಲ್ಲ ಹೊರಗಡೆ ನಾವು ಬರ್ತೀವಿ, ಒಮೆಗಾ ಹಾಸ್ಪಿಟಲ್ ಬರ್ತೀವಿ, ಇಂಡಿಯಾನಾಗ ಎಲ್ಲದೂ ಬರೀತೀವಿ ನಾವು. ಹಾಗಾದ್ರೆ APL ಕಾರ್ಡ್ನವರಿಗೆ ವೆರಿ ಗುಡ್ ಅಮ್ಮ, ನಮ್ಗೆ ಅದೊಂದು ನೆನಪಾಯ್ತು, ಒಳ್ಳೆ ಹೇಳಿದ್ದೀಯ. ಇದರಲ್ಲಿ BPL ಕಾರ್ಡ್ ಇರುವವರಿಗೆ ನಾನು ಹೇಳಿದೆ 5 ಲಕ್ಷದವರೆಗೆ ಕಂಪ್ಲೀಟ್ ಫ್ರೀ ಆಗುತ್ತೆ ಅಂತ. ನೋಡಿ ಇವ್ರಿಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ನೋಡಿ ಅವರು. BPL ಕಾರ್ಡ್ ಅವ್ರಿಗೆ ನಾನು ಹೇಳಿದೆ 5 ಲಕ್ಷ ಅಂತ. ಹಾಗಿದ್ರೆ APL ಕಾರ್ಡ್ ಅವ್ರು ಏನು ಮಾಡಬೇಕು ಅಂತ. ಕರೆಕ್ಟ್. APL ಕಾರ್ಡ್ ಅವ್ರಿಗೆ ಏನಂದ್ರೆ ನಿಮಗೆ 1 ಲಕ್ಷ ರೂಪಾಯಿ ಆಸ್ಪತ್ರೆಯಲ್ಲಿ ಬಿಲ್ ಆಗುತ್ತೆ ಅಂತ ಮಾಡುವ. ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀರಿ, ಏನೋ ಒಂದು ಟ್ರೀಟ್ಮೆಂಟ್ ಆದ ನಂತರ 1 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ. ನಾನು ನಿಮಗೆ 30% ಅಂತ ಹೇಳ್ತೀನಿ. 30% ಮಾತ್ರ ನಾವು ಕೊಡ್ತೀವಿ, 70% ನೀವು ಕೊಡಬೇಕಾಗುತ್ತೆ. ಅಂದರೆ 1 ಲಕ್ಷ ಬಿಲ್ಲಿನಲ್ಲಿ ನಾವು ನಿಮಗೆ 30% ಕೊಡೋದಿಲ್ಲ. ಆ ಒಂದು ಕಾಯಿಲೆಗೆ ಅಂತ ಹೇಳ್ಬಿಟ್ಟು ನಮಗೆ ಸರ್ಕಾರದಿಂದ ಒಂದು 70,000 80,000 ಸ್ಯಾಂಕ್ಷನ್ ಮಾಡಿರ್ತಾರೆ. ಅದೊಂದು ಪ್ಯಾಕೇಜ್. ಹರ್ನಿಯ ಆಪರೇಷನ್ಗೆ ಇಂತಿಷ್ಟು, ಹೃದಯದ ಒಂದು ಇಂತಿಷ್ಟು, ಬೇರೆ ಬೇರೆ ಕಾಯಿಲೆಗಳಿಗೆ ಒಂದು ಇಂತಿಷ್ಟು ಅಂತ ದುಡ್ಡಿದೆ. ಅದರ 30% ಮಾತ್ರ ನಾವು ಕೊಡ್ತೀವಿ, 70% ನೀವೇ ಕೊಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಹತ್ರ APL ಕಾರ್ಡ್ ಇದೆ, ಆ ಶ್ರೀಮಂತರ ಹತ್ರ ಹೇಳಿಸ್ಬೇಕಂತ ಮಾಡಬೇಕಾಗತ್ತೆ ಅಲ್ವಾ. ಒಳ್ಳೆ ಕ್ವಶನ್ ಕೇಳಿದ್ರಿ. ಬೇರೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಜನರಲ್ ವಾರ್ಡಲ್ಲಿ APL ಅವರಿಗೆ ಬಿಟ್ಟಿದ್ದಾರೆ, ಯಾವ್ದು ಹೋಗ್ಬೋದು ಇದರಲ್ಲಿ. ಇಲ್ಲಿ ಮಾತ್ರ 30% ಹೋಗ್ತದೆ. ಇದು ಪಿಂಚಣಿದಾರರಿಗೆ ಪಿಂಚಣಿದಾರರಿಗೆ ಸಿಗ್ತದ? APL ಕಾರ್ಡ್ ನಮ್ಗೆ ನಾವು ನೋಡಿದ್ರೆ ಪಿಂಚಣಿದಾರದವರು ಅಂತ ಅಲ್ಲ, ಅವರಿಗೆ APL BPL ನೋಡ್ತೀವಿ. ಇನ್ನೊಂದು, ನಿಮ್ಮಲ್ಲಿ ಬೇರೆ ಸ್ಕೀಮ್ ಇದ್ರೆ ಈ ಸ್ಕೀಮನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ESI ಇರುತ್ತೆ ಅಂತ ಮಾಡುವ, ಅಥವಾ ಬೇರೆ ಯಾವುದಾದ್ರು ಸ್ಟಾರ್ ಇನ್ಶೂರೆನ್ಸ್ ಯಾವುದಾದ್ರು ಇರ್ತದೆ, ಅದನ್ನು ತಗೊಂಡೋಗಿ ತೋರಿಸ್ಕೊಂಡ್ರೆ ನಾವು ಇದನ್ನು ಕೊಡೋದಿಲ್ಲ. ಯಾಕಂದ್ರೆ 2 ಸ್ಕೀಮನ್ನು ನಾವು ಕೊಡೋದಿಲ್ಲ, ಒಂದು ಸ್ಕೀಮ್ ಮಾತ್ರ. ಒಂದು ಸರ್ಕಾರಿ ನೌಕರರಿಗೆ ಬೇರೆ ಇರುವಂಥದ್ದು, ಅದು ಜ್ಯೋತಿ ಸಂಜೀವಿನಿ ಅಂತ ಬರ್ತದೆ. ಅದ್ರ ಬಟ್ ಕೋವಿಡ್ಗೆ ಮಾತ್ರ ನಿಮ್ಮ ಯಾವ APL ಬೇಡ, BPL ಬೇಡ, ಆಯ್ತಾ. ನಿಮ್ಗೆ ಕೋವಿಡ್ ಪಾಸಿಟಿವ್ ಅಂದ್ರೆ ನೀವು ಸರ್ಕಾರದ ರೋಗಿಗಳಾಗ್ತೀರಿ. ನೀವು ಕೋವಿಡ್ ನಾನು ಪಾಸಿಟಿವ್ ಇದ್ದೀನಿ, ನಿಮ್ಗೆ ಕೋವಿಡ್ ಬಂದಿದೆ, ನಂಗೆ ಟ್ರೀಟ್ಮೆಂಟ್ ಬೇಕು ಅಂದರೆ ನಾವು ನೋಡ್ಕೋತೀವಿ ನಿಮ್ಮನ್ನು. ಅದಾಯ್ತಲ್ಲ, ಸರ್ಕಾರದಿಂದ ನಾವು ರೆಫರ್ ಮಾಡಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಬೇರೆ ಏನು ಡೌಟ್ ಇಲ್ಲ ಅಂತ ಹೇಳ್ಕೊಳ್ತೀನಿ. APL ಕಾರ್ಡ್ ಈಗ ನಾನು ಬರ್ಬೇಕಾದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ನಮಗೆ ಇನ್ನೇನು ಗೊತ್ತಾಯ್ತು, ನಾನು ಹೋಗಿದ್ದೆ ಸೈಬರ್ಗೆ, ಆ ಕಡೆಗೆ ನಾನು ಮಾಡಿಸಿದೆ ಇಲ್ಲಿ. ಅಲ್ಲ, ನಿಮಗೆ APL ಕ್ಯಾನ್ಸಲ್ ಆಗಿದೆ, BPL ಅಂದ್ರೆ ನಿಮ್ಗೆ ಚಾನ್ಸ್ ಅಲ್ವಾ? ಇಲ್ಲ ಸರ್, ನಮಗೆ ಕ್ಯಾನ್ಸಲ್ ಆಗಿದೆ. BPL ಕ್ಯಾನ್ಸಲ್ ಆಗಿದೆ? ನಮ್ದು APL ಯಾಕೆ ಕ್ಯಾನ್ಸಲ್ ಆಗಿದೆ? ನಮ್ದು ಕೊಡ್ಲಿಕ್ಕಿತ್ತಲ್ಲ. ಇಲ್ಲ, ಅದು ಟೆಕ್ನಿಕಲ್ ಅದು ಆದ ನಂತರ ಮಾಡಿಸ್ಕೊಳ್ಳಿ ನೀವು. ಈಗ ಆಯ್ತು, ಅದು ಅಪ್ರೂವಲ್ ಹೌದು, ಆಯ್ತು. ಅದು ತಂದಿಲ್ಲ, ನಂಬರ್ ಸಿಕ್ಕಿದೆಯಲ್ಲ, ಸಾಕ್ಬಿಡಿ ಮತ್ತೆ ಸಾಕು. ಯಾಕಂದ್ರೆ ನಿಮ್ಮದು ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಯಾವುದು ನಮಗೆ ಬೇಡ ಅಲ್ಲ. ಇಲ್ಲಿ ಅಲ್ಲ, ನೀವು ಆಸ್ಪತ್ರೆಗೆ ಹೋಗುವಾಗ ಅದು ಬೇಡ ನಮ್ಮದು, ನಿಮ್ಮದು ಈ ಕಾರ್ಡ್ ಮಾತ್ರ ಸಾಕಾಗುತ್ತೆ. ಹೌದು. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಹೇಳ್ತೀನಿ ನಾನು. ಯಾಕಂದರೆ ಸರ್ಕಾರ ಯೋಜನೆ ಒಳ್ಳೆಯ ಯೋಜನೆ, ಅರ್ಥ ಮಾಡ್ಕೊಂಡ್ರೆ ಮಾತ್ರ. ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ರಿ. ನನ್ನ ನಂಬರನ್ನು ಕೊಡ್ತೀನಿ, ಯಾರಿಗಾದ್ರೂ ನಂಬರ್ ಬೇಕಾದ್ರೆ ಬರ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ಕೀಮ್, ಇದು ಆಯುಷ್ಮಾನಿಗೆ ಸಂಬಂಧಪಟ್ಟದ್ದಲ್ಲ, ಕಣ್ಣಿನ ಬಗ್ಗೆ ಸಂಬಂಧಪಟ್ಟಿರುವಂಥದ್ದು. ಯಾರಿಗಾದ್ರೂ ನಿಮ್ಮ ಏರಿಯಾದಲ್ಲಿ ಕಣ್ಣಿನ ಪೊರೆ, ಕ್ಯಾಟ್ರಾಕ್ಟ್ ಅಂತ ಕರಿತೀವಿ ನಾವು, ಒಂದು 50 ವರ್ಷ 45 ವರ್ಷದ ನಂತರ ಹೆಚ್ಚಾಗಿ ಕಣ್ಣಿನಲ್ಲಿ ಪೊರೆ ಬರ್ತಾರೆ, ಅಂಥವರಿಗೆ ಆಪರೇಷನ್ ಮಾಡಿಸ್ಕೊಳ್ಬೇಕಂತ ಇದ್ದರೆ ನಿಮಗೆ
ನಾವು ನಿಮಗೆ ಫ್ರೀ ಮಾಡಿಸಿ ಕೊಡ್ತೀವಿ. ಆಯುಷ್ಮಾನ್ ಭಾರತದಲ್ಲ, SDM ಆಸ್ಪತ್ರೆಯಲ್ಲಿ, ಪ್ರಸಾದ್ ನೇತ್ರಾಲಯದಲ್ಲಿ, ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ನಿಮಗೆ ನಾವು ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಇನ್ನೊಂದು ಸ್ಕೀಮ್ ಇದೆ. ಆ ಸ್ಕೀಮನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ನಿಮಗೆ ಆ ಥರ ಸರ್ಜರಿ ಆಗಬೇಕಂದ್ರೆ ನನ್ನ ನಂಬರಿಗೆ ನೀವು ಫೋನ್ ಮಾಡಿ ಆ ಒಂದು ಸರ್ಜರಿಯನ್ನು ನಾವು ಒಂದು ಲೆಟರ್ ಕೊಡ್ತೀನಿ. ನಾನು ಆ ಲೆಟರ್ ತೊಗೊಂಡೋಗಿ ಕೊಟ್ಟರೆ ಆ ಸರ್ಜರಿಯನ್ನು ಫ್ರೀ ಆಗ್ತದೆ. ನಂಬರ್ ಬರ್ಕೊಳ್ಳಿ 9480157604 9480157604. ಸೊ ಮುಂದಿನ ದಿನಗಳಲ್ಲಿ 9480157604. ಸೊ ಕೊನೆಯಲ್ಲಿ ಈ ಸ್ಕೀಮಿನಿಂದ ನಿಮ್ಗೆಲ್ಲರಿಗೂ ಡಾಕ್ಟರ್ ರತ್ನಾಕರ್. ಸೊ ಈ ಸ್ಕೀಮ್ ನಿಮ್ಗೆಲ್ರಿಗೂ ಉಪಯೋಗ ಆಗಲಿ ಅಂತೇಳಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಭಾಳ ತಾಳ್ಮೆಯಿಂದ ಕೇಳಿದರೆ ಭಾಳ ಸಂತೋಷ ಆಯಿತು. ನಿಮಗೆಲ್ಲರಿಗೂ ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾಹಿತಿಯನ್ನು ನೀಡಿದಂತಹ ಶ್ರೀಯುತ ರತ್ನಾಕರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೂಡ ಇದು ನಮ್ಗೆ ಬೇಕು. ಯಾಕೆ ನೀವು ನೋಡಿದ್ರಿ ಸರ್ಕಸ್ಗಳ ಮೇಲೆ ಆಡಾಡ್ತಾ ಇರುವ ಕೆಲವೊಂದು ನೆಟ್ ಕಟ್ಟಿರ್ತಾರೆ. ನನ್ನ ಕಳೆದ ಸಲದಲ್ಲಿ ಯಾಕೆ ನೆಟ್ ಕಟ್ಟಿರ್ತಾರೆ? ಒಂದು ವೇಳೆ ಬಿದ್ದರೆ ಅದನ್ನು ಬೇಕು, ಖಂಡಿತ ಅವ್ರು ಬೀಳುದಿಲ್ಲ. ಯಾಕಂದ್ರೆ ಅವರು ಅದರಲ್ಲಿ ಬಹಳಷ್ಟು ಅಭ್ಯಾಸ ಆಗಿರ್ತದೆ. ಆದರೂ ಒಂದು ಆದರೆ ನಮ್ಗೊಂದು ರಕ್ಷಣೆ ಬೇಕು ಅಂತ ಹೇಳ್ಕೊಂಡು ಈ ಒಂದು ಆಯುಷ್ಮಾನ್ ಕಾರ್ಡ್ ಆಗಲಿ ಅಥವಾ ನಮ್ಮ 12 ರೂಪಾಯಿ ಇನ್ಶೂರೆನ್ಸ್, 390 ಇನ್ಶೂರೆನ್ಸ್ ಎಲ್ಲ ಮಾಡಿದೆ. ನಾನು ಬಹಳ ಹಿಂದೆ ಹೋಗ್ತಾ ಇದ್ದೇನೆ. 2014 ಆಗಸ್ಟ್ 15 ಭಾರತ ಸರ್ಕಾರ ಒಂದು ಯೋಜನೆ ಹಾಕಿತ್ತು, ಜನಧನ್ ಯೋಜನೆ ಅಂತ. ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಕೆಲವರಿಗೆ 500 ರೂಪಾಯಿ 3 ಸಲ ಬಂದಿರ್ಬೋದು, ಕೆಲವರಿಗೆ ಬರದೇ ಇರ್ಬೋದು. ಬರೆದಿದ್ದಾಗ ಬೈದಾಗ ಬಂದಾಗ ಸಂತೋಷ ಮಾಡೋದಿಲ್ಲ. ಬರೆದಿದ್ದರೆ ಅವರ ಹತ್ರ ಸ್ಕೀಮ್ ಹೇಳಿದ್ರೆ ಅಲ್ಲ. ಎಷ್ಟು ಜನರಿಗೆ ಬಂದಿದೆ? 500 ರೂಪಾಯಿ ಅಷ್ಟೇ. ಕೆಲವರು ಪಾಸ್ಬುಕ್ ಮಾಡೋದ್ರಲ್ಲಿ ಇರ್ಬೋದು, ಪಾಸ್ಬುಕ್ ಎಂಟ್ರಿ ಆಗಿರೋದು. ಅರ್ಥ ಇದೆ. ಯಾಕಂದ್ರೆ ಬಹಳಷ್ಟು ನಾವು ಇಟ್ಕೊಂಡಿದ್ದೇವೆ. ಒಂದು ಬ್ಯಾಂಕಲ್ಲಿ ಪಾಸ್ಬುಕ್ ಮಾಡಿದ ತಕ್ಷಣ ನಾನೊಂದು ಅಕೌಂಟ್ ಇದೆ. ಜನಧನ್ ಯೋಜನೆ ತಂದದ್ದು ಕೂಡ ಮುಖ್ಯ ಉದ್ದೇಶ ಅಂದರೆ ಪ್ರತಿಯೊಬ್ಬರನ್ನು ಬ್ಯಾಂಕಿನ ವ್ಯಾಪ್ತಿಗೆ ತರಬೇಕು. ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿನ ಬಗ್ಗೆ ಹೇಳುವ ಅವಶ್ಯ ಇಲ್ಲ. ಎಲ್ಲರೂ ನಾವು ಬ್ಯಾಂಕಿನ ತವರು, ಬ್ಯಾಂಕಿನ ತೊಟ್ಟಿಲ್ಲ ಅಂತ ಹೇಳ್ತೇವೆ. ಇಡೀ ನಮ್ಮ ದೇಶದಲ್ಲಿಲ್ಲ ಒಂದು ಜಿಲ್ಲೆಯಲ್ಲಿ 5 ಬ್ಯಾಂಕ್ಗಳನ್ನು, ಅತ್ಯುತ್ತಮ ಬ್ಯಾಂಕ್ಗಳನ್ನು ಕೊಟ್ಟ ಜಿಲ್ಲೆ ಇಡೀ ನಮ್ಮ ದೇಶ ಇಲ್ಲ. ನಾವು ಕೂಡ ಎಲ್ಲ ದೇಶದ ಎಲ್ಲ ಭಾಗದಲ್ಲಿ ಕೆಲಸ ಮಾಡಿ ಬಂದಿದ್ದೇವೆ ಇಲ್ಲಿ. ಅದಕ್ಕೆ ಇವತ್ತು ಬಹಳಷ್ಟು ಚೇಂಜ್ ಆಗಿದೆ. ಈಗ ಉಳಿದದ್ದು ಒಂದು ಬ್ಯಾಂಕ್ ಮಾತ್ರ, ಕೆನರಾ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್. ಬಾಕಿಯೆಲ್ಲ ಮಧ್ಯ. ಓಕೆ, ಅದನ್ನು ಆ ಸೈಡ್ ಇಡುವ. ಹಾಗಾದ್ರೆ ನಾವು ಅಕೌಂಟ್ ಮಾಡಬೇಕು. ಅಕೌಂಟ್ ಮಾಡಲಿಕ್ಕೆ ಏನಾದ್ರು ನಾನು ಅದನ್ನು ಗೊತ್ತು ಹೇಳುವುದಿಲ್ಲ. ಅದು ಜನಧನ್ ಯೋಜನೆಯಲ್ಲಿ ಅಕೌಂಟ್ ಮಾಡಿದವರು, ಪಾಸ್ಬುಕ್ ಮಾಡಿದವರು ನನಗೆ ಏನೋ ಹಣ ಬರ್ತಾ ಅಂತ ಕಾಯ್ತಾ ಇದ್ರು. 5 ರೂಪಾಯಿ ಅಲ್ಲ, ಬೇರೆ ಇನ್ನೊಂದೇನೋ ಬರ್ತಾ ಅಂತ ಹೇಳ್ತಾ ಇದ್ರಲ್ಲ, ನೆನಪಿದೆ? ಮೋದಿಯವರು ಹಣ ಹಾಕ್ತಾರೆ ಅಂತ ಹೇಳಿ ಬಹಳಷ್ಟು ಪ್ರಚಾರ ಆಗಿದೆ. ಮೋದಿಯವರು 5,000 ರೂಪಾಯಿ ಹಾಕ್ತಾರೆ ಅಂತ ಹೇಳಿದ್ರಲ್ಲ. ಹೌದು, ಬಹಳ ಖುಷಿ ಆಯ್ತು. ಒಂದು ಬ್ಯಾಂಕಲ್ಲಿ ಒಂದು ಅಕೌಂಟ್ ಜನಧನ್ ಮಾಡಿದ ಕೂಡ 5,000 ರೂಪಾಯಿ ಬರ್ತದೆ. ಸಿಂಡಿಕೇಟ್ ಬ್ಯಾಂಕ್ ಮಾಡಿದ್ರೆ 5,000, ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್ 5,000, ಒಂದು 10 ಬ್ಯಾಂಕಲ್ಲಿ ಮಾಡಿದ್ರೆ 50,000 ಬರ್ತಾರೆ. ಲೆಕ್ಕ ಬಹಳಷ್ಟು ಅಕೌಂಟ್ ಮಾಡಿದೆ. ಯಾಕಂದ್ರೆ 2014 ಆಗಸ್ಟ್ 28 ತಾರೀಕು ನಾವು ಟೌನ್ ಅಲ್ಲಿ ದೊಡ್ಡೊಂದು ಕಾರ್ಯಕ್ರಮ ಆಗಿದೆ. ರಾಷ್ಟ್ರೀಯ ಕೇಂದ್ರ ಸರ್ಕಾರದ ಮಂತ್ರಿಗಳು, ರಾಜ್ಯ ಮಂತ್ರಿಗಳು ಬಂದು ಇನಾಗ್ರೇಷನ್ ಮಾಡಿ ಹೋಗಿದ್ದಾರೆ. ಎಲ್ಲ ಬ್ಯಾಂಕಿನ ಸ್ಟಾಲ್ ಆಗ್ತದೆ. ಬ್ಯಾಂಕು, ನಮ್ಮ ಡಿಪಾರ್ಟ್ಮೆಂಟ್, ಸರ್ಕಾರ ಡಿಪಾರ್ಟ್ಮೆಂಟ್ ಎಲ್ಲ ಹಾಕಿದ್ರು. ಎಲ್ಲ ಒಂದು ಅಕೌಂಟ್ ಮಾಡಿ ದಯವಿಟ್ಟು ತಗೊಳ್ಳಿ ಮೇಡಮ್. ಸ್ವಲ್ಪ ನನಗೆ ಎಚ್ಚರಿಕೊಂಡು ಹೇಳಿದ್ರು, ಅಕೌಂಟ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಇದೆ ಅಂತ ಅಲ್ಲ. ಅಕೌಂಟ್ನಲ್ಲಿ ಏನು ಮಾಡಬೇಕು? ವ್ಯವಹಾರ ಮಾಡಬೇಕು. 3 ತಿಂಗಳಿಗೆ ಒಮ್ಮೆ ಆದ್ರೆ ಅದರಲ್ಲಿ ಏನಾದರೂ ಹಣ ಹಾಕದೇ ಇದ್ರೆ ನಿಮ್ಮ ಅಕೌಂಟ್ ಬ್ಲಾಕ್ಡ್ ಅಕೌಂಟ್. ಬ್ಲಾಕ್ಡ್ ಅಂದ್ರೆ ಅಕೌಂಟ್ ಇದೆ, ಎಲ್ಲ ಇದೆ, ಆದರೆ ಅದನ್ನು ನಮಗೆ ಟಚ್ ಮಾಡಲಿಕ್ಕೆ ಆಗುದಿಲ್ಲ. ಸರ್ಕಾರದ ಇವತ್ತು 10 ರೂಪಾಯಿ ಸರ್ಕಾರ ಸೌಲಭ್ಯ ಬರಬೇಕಾದ್ರೆ ಇವನು ಆಯುಷ್ಮಾನ್ ಹಣ ಅಷ್ಟು ಬಿಲ್ ಬಂದ ಕೂಡ ನಿಮ್ಮ ಕೈಗೆ ಬಿಲ್ ಬರೋದಿಲ್ಲ. ಅಮೌಂಟ್ ಡೈರೆಕ್ಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ತದೆ. ಇವತ್ತು ಸರ್ಕಾರ 10 ರೂಪಾಯಿ ನಿಮ್ಮ ಮಾತೃವಂದನೆ, ಅದು ಭಾಗ್ಯ, ಯಾವ ಭಾಗ್ಯದ ಅದು ಕೈಯಲ್ಲಿ ನಿಮಗೆ ಹಣ ಯಾವತ್ತು ಕೊಡುದಿಲ್ಲ. ಗೊತ್ತಿದೆ ಎಲ್ಲರಿಗೂ. ಸಬ್ಸಿಡಿ ಇದೆ, ಬೇಕಾದಷ್ಟು ಸಬ್ಸಿಡಿ ಇದೆ, ಎಲ್ಲ ಸ್ಕೀಮ್ಗಳು ಸಬ್ಸಿಡಿ ಇದೆ, ಆದರೂ ಕೈಗೆ ಹಣ ಬರುವುದಿಲ್ಲ.
ಆಧಾರ್ ಕಾರ್ಡ್ ಪ್ರತಿಯೊಬ್ಬರು ಅಕೌಂಟ್ಗೆ ಹಣ ಬರಬೇಕಾದ್ರೆ ಅಕೌಂಟ್ ಜೀವಂತವಾಗಿಟ್ಟು 3 ತಿಂಗಳ ಒಮ್ಮೆ ಅದರಲ್ಲಿ ವ್ಯವಹಾರ ಮಾಡಬೇಕು. ಅವರು 5,000 ರೂಪಾಯಿ ಬರ್ತಾರೆ ಇಟ್ಕೊಂಡು ಹಿಂದೆ 5,000 ರೂಪಾಯಿ ಯಾರಿಗೆ ಸಿಗ್ತದೆ? 5ರಲ್ಲಿ 10,000 ಆಗಿದೆ. ನಿಮ್ಮ ಅಕೌಂಟ್ ಅನ್ನು ನಿಮ್ಮ ಖಾತೆಯನ್ನು ಅದರಲ್ಲಿ ವ್ಯವಹಾರ ಮಾಡಿದ 6 ತಿಂಗಳು ಎಷ್ಟು ವ್ಯವಹಾರ ಮಾಡ್ತಾರೆ ಅದರ 50% ನಿಮಗೆ ಓವರ್ ಡ್ರಾಫ್ಟ್ ಆಗಿ ತೆಗಿ ಹಣ ತೆಗಿಲಿ. ನಿಮ್ಮ ಅಕೌಂಟ್ ಹಣ ಇಲ್ಲದ್ರೂ ತೆಗಿಲಿಕ್ಕೆ ಬರ್ತದೆ. ಆದರೆ ನೆನಪಿಡಿ, ಅದಕ್ಕೆ ಬಡ್ಡಿ ಸರ್ಕಾರ ಕೊಡುವ ಹಣ ಹೀಗೆ ಕೊಡುವುದಲ್ಲ, ಅದಕ್ಕೆ ಬಡ್ಡಿ ಇದೆ. 10% ಬಡ್ಡಿ ಇದೆ, 10-10.5% ಬಡ್ಡಿ ಇದೆ. ಓಕೆ, ಇದು ಜನರ ಮೇಲೆ. ಹಾಗಾದ್ರೆ ನಾವು ಅಕೌಂಟ್ ಅನ್ನು ಜೀವಂತವಾಗಿಡಬೇಕು, ಹಾಗೆ ಅದರಲ್ಲಿ ವ್ಯವಹಾರ ಮಾಡ್ತಾ ಇರಬೇಕು. ಮತ್ತೆ ಈಗ ಹೊಸ ಒಂದು ವಿಷಯ ಅಂದರೆ ನಮಗೆ ಒಂದು 10-15 ಬ್ಯಾಂಕಲ್ಲಿ ಅಕೌಂಟ್ ಇಡುವ ಅವಶ್ಯ ಇಲ್ಲ. ಯಾವುದಾದ್ರು ಒಂದು ಬ್ಯಾಂಕಲ್ಲಿ ಅಕೌಂಟ್ ಇಟ್ಟರು ಸರ್, ಆ ಬ್ಯಾಂಕಿನ ಅಕೌಂಟ್ ಖಾತೆಯಲ್ಲಿ ನಿಮಗೆ ಏನು ಬೇಕಾದ್ರೆ ವ್ಯವಹಾರ ಮಾಡಲಿಕ್ಕೆ ಬರ್ತದೆ. ದೇಶದ ಯಾವುದೇ ಮೂಲೆಯಲ್ಲಿ ಕೂಡ ಹಣ ಕಟ್ಟಿಸ್ಲಿಕ್ಕೆ, ಯಾವುದೇ ಬ್ಯಾಂಕಿಗೆ ಹಣ ಕಟ್ಟಿಸ್ಲಿಕ್ಕೆ. ಅದು ದಯವಿಟ್ಟು 2-3 ಅಕೌಂಟ್ ಇದ್ದವರು ಅದನ್ನು ಆದಷ್ಟು ಕ್ಲೋಸ್ ಮಾಡಿ ನಿಮ್ಮ ಹಣವನ್ನು ನೀವು ಉಳಿಸ್ಕೊಳ್ಳಿ. ಇಲ್ಲದೆ ಹೊಸ ಒಂದು ನೀತಿ ಬಂದಿದೆ, ಇಷ್ಟಿಷ್ಟು ಹಣ ಇಡಲೇಬೇಕು ಅಕೌಂಟಲ್ಲಿ ಬಂದಿದೆ ಜನರನ್ನು ಬಿಟ್ಟು. ಅಷ್ಟು ಹಣ ಇಲ್ಲ ಅಂದ್ರೆ ನಿಮ್ಮಲ್ಲಿ ಹಣವು ಅದರಲ್ಲಿ ಕಟ್ಟಾಗಿ ಹೋಗ್ತದೆ. ಒಂದು ವೇಳೆ ನೀವು ರಸ್ತೆ ಅಡಿಕೆಯಲ್ಲಿ ಸಾಲ ತಗೊಳ್ತೀವಿ, ನಿಮ್ಮ ವಿಜಯ ಬ್ಯಾಂಕ್ ಇರಬೇಕು, ನಿಮ್ಮ ಮಂಗಳೂರಿನಲ್ಲಿ ವಿಜಯ ಬ್ಯಾಂಕಲ್ಲಿ ಅಕೌಂಟ್ ಇದೆ, ನಿಮಗೆ ಸಾಲ ಕೊಡ್ತಾರೆ. ಇವರು ಸಾಲ ಕೊಡುವ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿ ಕಟ್ಟಾಗ್ತಾ ಹೋಗಿ ಅಲ್ಲಿ ಮೈನಸ್ ಫಿಗರ್ ಇರ್ತದೆ. ನೀವು ಸಾಲ ತಗೊಂಡ ಹಣ ಬ್ಯಾಂಕಿಗೆ ಹೋಗಿ ಇಷ್ಟಿಷ್ಟು ಇಡಲೇಬೇಕಾದ ಅದನ್ನು ಎಷ್ಟು ಬೇಕು ಅಕೌಂಟ್ ಅಷ್ಟನ್ನು ಇಟ್ಕೊಂಡು ಅದನ್ನು ನೀವು ವಹಿಸ್ಕೊಂಡು ಹೋಗಿ. ಇದು ಜನರನ್ನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ನೆಕ್ಸ್ಟ್ ನೀವೆಲ್ಲ ನಮ್ಮ ಯೋಜನೆ ಮುಖಾಂತರ ಆಗಿದೆ 12 ರೂಪಾಯಿ ಇನ್ಸೂರೆನ್ಸ್ ಕಟ್ಟಿದ್ರೆ 330 ಕಟ್ತಾ ಇದ್ದೀರದು 12 ರೂಪಾಯಿ ವರ್ಷಕ್ಕೆ 12 ರೂಪಾಯಿ ಇಂಥದ್ದಲ್ಲದು. ಈಗ ಇನ್ನೂ ಕೂಡ ಮಾಡ್ಬೋದು. 18ರಿಂದ 70 ವರ್ಷ ವಯಸ್ಸವರು ಯಾರು ಕೂಡ ಆ ಯೋಜನೆಗೆ ಯಾವುದಾದ್ರೂ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ರೆ ಅದಕ್ಕೆ ಸೇರ್ಬೋದು. ವರ್ಷಕ್ಕೆ 12 ರೂಪಾಯಿ. ಮತ್ತೆ ಇನ್ನೊಂದು ವರ್ಷಕ್ಕೆ 330 ರೂಪಾಯಿ. ಅವ್ರು ವರ್ಷಕ್ಕೆ 12 ರೂಪಾಯಿ 18ರಿಂದ 70 ವರ್ಷ ವಯಸ್ಸಿನವರಿಗೆ, ವರ್ಷಕ್ಕೆ 330 ರೂಪಾಯಿ 18ರಿಂದ 50 ವರ್ಷಕ್ಕೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ತಿಳಿದು 18ರಿಂದ 70 ವರ್ಷರಿಗೆ ಏನಾದರೂ ಅನಿರೀಕ್ಷಿತವಾಗಿ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವರ ಮನೆಯವರಿಗೆ ನಾಮಿನಿಗೆ 2 ಲಕ್ಷ ರೂಪಾಯಿ ಸಿಗ್ತದೆ, ಅಥವಾ ಕೈಗೆ ಕಾಲೇನಾದ್ರೂ. ಇನ್ನು 330 ರೂಪಾಯಿ 18ರಿಂದ 50 ವರ್ಷ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಮರಣ ಹೊಂದಿದ್ರು ಕೂಡ ಮನೆಯವರಿಗೆ 2 ಲಕ್ಷ ರೂಪಾಯಿ ಸಿಗ್ತದೆ. ಹಾಗಾದ್ರೆ ಯಾವುದು ಬ್ಯಾಂಕಲ್ಲಿ ಮಾಡೋದು, ಇದನ್ನು ಕ್ಲೈಮ್ ಮಾಡೋದು ಯಾಕೆ? ಒಂದು ವೇಳೆ ಏನೋ ಆದರೆ ಯಾರು ನಾಮಿನಿ ಗೊತ್ತಿಲ್ಲ, ನಾಮಿನಿ ಇವತ್ತು ಪ್ರತಿಯೊಂದಕ್ಕೂ ನಾಮಿನೇಷನ್ ಬೇಕು. ನಿಮ್ಮ ಅಕೌಂಟಿಗೆ ಬೇಕು, ನಿಮ್ಮ ಬೇರೆ ಯಾವುದು ರಿಜಿಸ್ಟರ್ ಮಾಡಿದ್ರೆ ನಾಮಿನೇಷನ್ ಬೇಕೇ ಬೇಕು. ಅವ್ರ ಹೆಸರು ರಿಜಿಸ್ಟರ್ ಮಾಡೋದು. ಅವರು ಹೋಗಿ ಬ್ಯಾಂಕಿಗೆ ಮರಣ ಹೊಂದಿದವರ ಡೆತ್ ಸರ್ಟಿಫಿಕೇಟ್, ಮರಣ ಹೊಂದಿದ ಸರ್ಟಿಫಿಕೇಟ್, ಆಮೇಲೆ ಅವರ ಪಾಸ್ಬುಕ್, ಅವರ ಆಧಾರ್ ಕಾರ್ಡು ಮತ್ತು FIR ರಿಪೋರ್ಟ್ ಇದನ್ನು ಕೊಂಡು ಬ್ಯಾಂಕಲ್ಲಿ ಕೊಟ್ಟರೆ 1 ವಾರದೊಳಗೆ ಹಣ ಬರ್ತದೆ. ಬಹಳಷ್ಟು ಜನ ಕ್ಲೈಮ್ ಮಾಡ್ತಾರೆ, ಗೊತ್ತಿಲ್ಲ. 12 ರೂಪಾಯಿ ಅಂತ ಹೇಳಿದ್ರು, ಮೇಡಮ್ ಹೇಳಿದ್ರು, ಸೈನ್ ಕೊಟ್ಟಿರ್ಬೋದು, ಕ್ಲೈಮ್ ಆಗುತ್ತೆ. ಆದರೆ ಇವರು ಫಾಲೋ ಅಪ್ ಮಾಡಿದ ಕಾರಣ ಕೆಲವು ಬರ್ತಾ ಇದೆ. ಇಲ್ಲಾಂದ್ರೆ 12 ರೂಪಾಯಿ ಇನ್ಶೂರೆನ್ಸ್ ಸೈನ್ ಕೊಟ್ಟಿರ್ತಾರೆ, ಏನು ಕ್ಲೈಮ್ ಮಾಡೋದಿಲ್ಲ. ಬ್ಯಾಂಕಿಗೆ ಕೂಡ ಗೊತ್ತಾಗುತ್ತೆ. ಕೆಲವು ಬ್ಯಾಂಕ್ ಮ್ಯಾನೇಜರ್ ಹುಷಾರಾಗಿ ಅಕೌಂಟ್ ಕ್ಲೋಸ್ ಮಾಡ್ಲಿಕ್ಕೆ ಹೋಗಿ ತೀರಿ ಹೋಗಿದ್ರೆ ಕ್ಲೋಸ್ ಮಾಡ್ಲಿಕ್ಕೆ ಹೋದಾಗ ನಿಮ್ಮೊಂದು 12 ರೂಪಾಯಿ ಇನ್ಶೂರೆನ್ಸ್, ಆದರೆ ಅದಕ್ಕೆ ಟೈಮ್ ಇರೋದು 90 ದಿವಸ ಮಾತ್ರ. ಮರಣ ಹೊಂದಿದ 90 ಡೇಸ್ ಮಾಡಲಿಕ್ಕೆ ಕ್ಲೈಮ್ ಆಗಬೇಕು. ಸೊ ಇದೆರಡನ್ನು ನೀವು ಮಾಡಬೇಕು. ಆದರೆ ಯಾವುದಿದ್ರು ಮೇ 21ರಿಂದ ಮೇ 31ರಲ್ಲಿ ನಿಮ್ಮ ಅಕೌಂಟ್ ಆಟೋಮೆಟಿಕ್ ಆಗಿ ಹೋಗುತ್ತೆ. ಆಟೋ ಡೆಬಿಟ್ ಅಂತ ಹೇಳ್ತಾರೆ, ಗೊತ್ತಿದೆ, ಆಟೋ ಡೆಬಿಟ್ ಆಗಿ ಹೋಗುತ್ತೆ. ಇನ್ನೂ ಮಾಡೋದ್ರಿಂದ ಇನ್ನೂ ಕೂಡ ದಯವಿಟ್ಟು ಮಾಡ್ಬೋದು. ಇನ್ನೊಂದಂದರೆ ಪ್ರಧಾನಮಂತ್ರಿ ಒಂದು ಕನಸಿನ ಯೋಜನೆ, ಬೇಟಿ ಬಚಾವ್ ಬೇಟಿ ಪಡಾವ್, ಬೇಟಿ ಬಚಾವ್. ಯಾವುದಾದ್ರು ಅಕೌಂಟು ಮಾಡಿದ್ದಾರೆ ಬಹಳಷ್ಟು. ಹೆಣ್ಣು ಮಗುವಿನ ಒಂದು ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅಲ್ಲ, ಭಾಗ್ಯಲಕ್ಷ್ಮಿ ಕರ್ನಾಟಕ ಅದು 18 ವರ್ಷದೊಳಗೆ ಇರಲಿಕ್ಕೆ, ಅದು ಮಕ್ಕಳಿಗೆ. ಇದು ಸುಕನ್ಯಾ ಸಮೃದ್ಧಿ ಅಕೌಂಟ್, ಇದು ಕೂಡ ಮಕ್ಕಳಿಗೆ. ಅದರ ತಂದೆ ತಾಯಿ ಮಾಡಲಿ 18ರಿಂದ ಅದು ಸರ್ಕಾರದ ಹಣ ಕೊಡ್ತಾರೆ, ಇದು ನಾವು ಕಟ್ಟಬೇಕು. ಮಕ್ಕಳಿಗೆ 10 ವರ್ಷ ಒಳಗಿನ ಮಕ್ಕಳಿಗೆ ಮಗುವಿನ ಹುಟ್ಟಿದ ಸರ್ಟಿಫಿಕೇಟ್, ತಂದೆ ತಾಯಿಯ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಫೋಟೋವನ್ನು ಕೊಟ್ಟು ನಮ್ಮ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಲ್ಲಿ ಎಲ್ಲಿ ಅಕೌಂಟ್ ಇದೆ ಅಲ್ಲಿ ಕೊಟ್ಟ ತಕ್ಷಣ ಬ್ಯಾಂಕಲ್ಲಿ ಬೇಡ, ಪೋಸ್ಟ್ ಆಫೀಸ್ ಹೋಗೋದು ಒಳ್ಳೆಯದು. ಯಾಕಂದ್ರೆ ಹತ್ತಿರ ಇದೆ ಬ್ಯಾಂಕಲ್ಲಿ ಹೋದ್ರೆ ನಾನು ಬ್ಯಾಂಕಲ್ಲಿ ಇದ್ದ ಕಾರಣ ಹೇಳುವುದಿಲ್ಲ, ನಿಮ್ಗೆ ಸರಿಯಾದ ಮಾಹಿತಿ ಸಿಗುವುದಿಲ್ಲ. ಭಾಳಷ್ಟು ನಿಮಗೆ ವಿಷಯ ಗೊತ್ತು ಕೂಡ ಇಲ್ಲ. ಬ್ಯಾಂಕ್ ಮ್ಯಾನೇಜರ್ ಕೂಡ ಯಾಕಂದ್ರೆ ಇವತ್ತು ಎಲ್ಲ ಕೂಡ ಕಂಪ್ಯೂಟರ್ ಇದೆ, ಅಲ್ಲಿ ಏನು ಕಾಣುತ್ತೆ ಅದು ಮಾತ್ರ ಹೇಳ್ತಾರೆ. ಈ ಸರ್ವಿಸ್ ಆಗಿ ಯಾರು ತಿಳ್ಕೊಂಡು ಪೋಸ್ಟ್ ಆಫೀಸಲ್ಲಿ ಮಾಡ್ಬೋದು. ಅದು ಎಷ್ಟು ಕಟ್ಟಬೇಕು? ಪ್ರಾರಂಭಿಕ ಠೇವಣಿ ಕಡಿಮೆ ಅಂದರೆ 250 ರೂಪಾಯಿ. ಹೆಣ್ಣು ಮಗುವಿಗೆ ಮಾಡಿದವರಿದ್ದಾರೆ. ಅದು ದಯವಿಟ್ಟು ಸುಕನ್ಯಾ ಸಮೃದ್ಧಿ ಅಕೌಂಟ್ ನಿಮ್ಗೆ ಅಂತ ಅಲ್ಲ, ನಿಮ್ಮ ಮಕ್ಕಳ ಅಂತೆಲ್ಲ ಮೊಮ್ಮಕ್ಕಳು ಆಗ್ಬೋದು. ಯಾಕಂದ್ರೆ ಸ್ವಲ್ಪ ಪ್ರಾಯದವರು ಇರ್ಬೋದು, ಮೊಮ್ಮಕ್ಕಳಿಗೆ ಮಾಡ್ಬೋದು, ಅಣ್ಣ ತಮ್ಮಂದಿರ ಮಕ್ಕಳಿಗೆ ಮಾಡ್ಬೋದು, 10 ವರ್ಷ ಒಳಗಿನ ಮಕ್ಕಳಿಗೆ. ಸುಕನ್ಯಾ ಸಮೃದ್ಧಿ ಅಕೌಂಟ್ ಕಡಿಮೆ ಅಂದರೆ 250 ರೂಪಾಯಿ, ಹೆಚ್ಚಂದ್ರೆ 1.5 ಲಕ್ಷ ರೂಪಾಯಿ ಕಟ್ಬೋದು ವರ್ಷಕ್ಕೆ. ಅಷ್ಟು ಪ್ರಾರಂಭಕ್ಕೆ 250 ರೂಪಾಯಿ ಕಟ್ಬೋದು. ಮತ್ತು ಇದು ತಿಂಗಳು
ಕಟ್ಟಬೇಕು, ತಿಂಗಳು 200, 500, 300 ಎಷ್ಟು ನಿಮಗೆ ಸಾಧ್ಯ ಎಷ್ಟು ಕಟ್ಟಬೇಕು. ಇದು ಕೂಡ ನಮ್ಮ ಒಂದು ಉಳಿತಾಯ ಖಾತೆ ಇದ್ದಾಗೆ. ಉಳಿತಾಯ ಬ್ಯಾಂಕಲ್ಲಿ ಫಾಸ್ಟ್ ಉಳಿತಾಯ ಇದೆಲ್ಲ, ಅದ್ರ ಉಳಿತಾಯ ಖಾತೆಯಲ್ಲಿ ಹಣ ತೆಗಿಬಹುದು. ATM ಮತ್ತೊಂದ್ರಲ್ಲಿ ತೆಗಿಬಹುದು, ಇದ್ರಲ್ಲಿ ತೆಗಿಲಿಕ್ಕೆ ಬರೋದಿಲ್ಲ. ಮಗುವಿಗೆ 21 ವರ್ಷ 14 ವರ್ಷ ಕಟ್ಟಬೇಕು. ಮಗುವಿಗೆ 21 ವರ್ಷ ಆದ್ಮೇಲೆ ನಿಮಗೆ ದೊಡ್ಡ ನೀವು ಕಟ್ಟಿದ ಅಮೌಂಟ್ಗೆ ದೊಡ್ಡ ಬಡ್ಡಿ ಸಿಗ್ತದೆ. ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಡ್ಡಿ ಇರುವ ಸ್ಕೀಮ್ ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ. ದಯವಿಟ್ಟು ಇದನ್ನೊಂದು ಮಾಡ್ಬೋದು. ಅದು ನಾವೀಗ ನಿಮಗೆ ಜನಧನ ಅಕೌಂಟ್ ಮಾಡಿದವರು ಒಂದು ಕಾರ್ಡ್ ಕೊಟ್ಟಿದ್ದಾರೆ, ATM ಕಾರ್ಡ್. ಅದೊಂದು ಸಲ ಮನೆಯಲ್ಲಿ ನೋಡಿ ಅದು ಯಾವ ಕಾರ್ಡ್ ನೋಡಿ. ಹೆಚ್ಚಾಗಿ ನಾವು ರೂಪೇ ಕಾರ್ಡೇ ಕೊಡ್ತೇವೆ. ರೂಪೇ ಕಾರ್ಡ್ RUPAY. ಮೊದಲು ವೀಸಾ ಕಾರ್ಡ್ ಕೊಡ್ತಿದ್ರು, ಈಗ ರೂಪೇ ಕಾರ್ಡ್ ಅಂತ ಕೊಡ್ತಾ ಇದ್ದೇವೆ. ಇದು ನಮ್ಮ ದೇಶದ ಕಾರ್ಡ್. ವೀಸಾ ಕಾರ್ಡ್ ಎಲ್ಲ ಫಾರಿನ್ ಕಾರ್ಡ್ಗಳು, ನಮ್ಮ ದೇಶದ ಕಾರ್ಡ್ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂಡರ್ ಮೇಲೆ NTCA ಕೊಡ್ತಾ ಇದ್ದಾರೆ. ಈ ಕಾರ್ಡ್ ನಿಮ್ಗೆ ಯಾವ ರೀತಿಯ ಚಾರ್ಜ್ ಆಗುದಿಲ್ಲ. ವೀಸಾ ಕಾರ್ಡ್, ಮಾಸ್ಟರ್ ಕಾರ್ಡ್, ಬೇರೆ ಕಾರ್ಡ್ ಇದ್ರೆ ನೀವು ಆಟೋಮೆಟಿಕ್ ಆಗಿ ವರ್ಷಕ್ಕೆ ರಿನ್ಯೂವಲ್ ಚಾರ್ಜ್ ಮಾಡ್ತಾರೆ. ರೂಪೇ ಕಾರ್ಡ್ಗೆ ಯಾವ ರೀತಿ ರಿನ್ಯೂವಲ್ ಚಾರ್ಜಸ್ ಇಲ್ಲ, ಲಿಮಿಟೇಷನ್ ಇಲ್ಲ. ನಮ್ಮ ದೇಶ ಕಾರ್ಡ್ ಆದ ಕಾರಣ. ಅಲ್ಲದೆ ಇದರಲ್ಲಿ ಕೂಡ ಅಪಘಾತದಲ್ಲಿ ಸಾವಿಗೆ 60 ವರ್ಷ ಒಳಗೆ ಅಪಘಾತದಲ್ಲಿ ಮಾಡುವ ಇದರಲ್ಲಿ ಕೂಡ 2 ಲಕ್ಷ ಇನ್ಸೂರೆನ್ಸ್ ಇದೆ. ಇದು 2 ಇನ್ಸೂರ್ ಮಾಡಿದವರಿಗೆ ಇದರಲ್ಲಿ ಒಂದು ವಿಶೇಷ ಅಂದರೆ 3ರಲ್ಲಿ ಕೂಡ 2 ಲಕ್ಷ ಅಪಘಾತದಲ್ಲಿ ಮಾಡಿದ 3ರಲ್ಲಿ ಕೂಡ 2 ಲಕ್ಷ 6 ಲಕ್ಷ ಸಿಗುವಂತ ಇದೆ. ಯಾವ ಸ್ಕೀಮಲ್ಲಿ ಕೂಡ ಒಂದು ಇನ್ಸೂರೆನ್ಸ್ ಒಂದು ಇನ್ನೊಂದು ಕಾರ್ಡಿಗೆ ಬರುವುದಿಲ್ಲ. ನಮ್ಮ ಹೆಲ್ತ್ ಕಾರ್ಡ್ ಇದ್ದವರಿಗೆ ಆಯುಷ್ಮಾನ್ ಕಾರ್ಡ್ ಯೂಸ್ ಆಗುತ್ತಿಲ್ಲ. ಅದೇ ಟೈಪ್ ಇದರಲ್ಲಿ ಹಾಗೆ ಅಲ್ಲ, 3 ಕೂಡ ಇದರಲ್ಲಿ ಉಪಯೋಗ ಆಗ್ತದೆ. ಇದೊಂದು ಒಳ್ಳೆ ಸ್ಕೀಮ್. ದಯವಿಟ್ಟು ಸುಕನ್ಯಾ ಸಮೃದ್ಧಿ. ಇನ್ನೊಂದು ಪೆನ್ಷನ್ ಸ್ಕೀಮ್ ಉಂಟು, ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ. ಯಾರು ಮಾಡಿದಾರಿದ್ದಾರ ಪೆನ್ಷನ್ ಸ್ಕೀಮ್, ಅಟಲ್ ಪೆನ್ಷನ್ ಯೋಜನೆ ಹೇಳಿ 18ರಿಂದ ನಮ್ದು ಇದ್ರ ಪ್ರಚಾರ ಬಹಳ ಕಡಿಮೆ ಉಂಟು. ನಮ್ಮ ಗುಂಪಿನ ಸದಸ್ಯರು ಮಾಡಿದ್ದಾರೆ, ಬೇಡ ಅಂತ ಹೇಳ್ತಾರೆ. ಯಾಕೆ ಬೇಡ ಅಂದ್ರೆ ಅದು ಕಟ್ಟಾಗ್ತದೆ, ನಮ್ಗೆ ಬೇಡ ಕಟ್ಟಬಹುದು. ನೀವು ಇಷ್ಟಿಷ್ಟು ಕಟ್ಟಬೇಕಂತ ಉಂಟು ತಿಂಗಳಿಗೆ. ನಿಮ್ಮ ಪ್ರಾಯ ಏಜ್ ಪ್ರಕಾರ ಒಂದು 18 ವರ್ಷವರು ಮಾಡಬೇಕಾದ್ರೆ ತಿಂಗಳಿಗೆ 210 ರೂಪಾಯಿ ಕಟ್ಟಬೇಕು. ಅದೇ ಒಂದು 18ರಿಂದ 40 ವರ್ಷ ಒಳಗೆ ಮಾತ್ರ ಸೇರ್ಲಿಕ್ಕೆ ಆಗ್ತದೆ. 39 ವರ್ಷ ಸೇರಿದಾಗ 1454 ತಿಂಗಳು ಕಟ್ಟಲ್ಲ. ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಬೇಕು. ಇದು ತಿಂಗಳಿಗೆ ಆಗುದಿಲ್ಲ, 3 ತಿಂಗಳಿಗೆ ಕಟ್ಟುವ ವ್ಯವಸ್ಥೆ ಕೂಡ ಇದೆ, 6 ತಿಂಗಳಿಗೆ ಇದೆ, ವರ್ಷ ಕೂಡ ಇದೆ. ಒಮ್ಮೆ ಮರ್ತು ಹೋಗುದು, ಅದ್ರ ಅಕೌಂಟ್ ಬ್ಯಾಲೆನ್ಸ್ ಇಲ್ಲದಿದೆ. ಆದರೆ ಇದರಲ್ಲಿ ಲಾಸ್ ಅಂತ ಏನಿಲ್ಲ. ಆದರೆ 60 ವರ್ಷ ಆದಮೇಲೆ 40 ವರ್ಷದಲ್ಲಿ ಕಟ್ಟಲಿಗಿದೆ. 60 ವರ್ಷ ಆದಮೇಲೆ ನಿಮಗೆ ತಿಂಗಳಿಗೆ 5,000 ರೂಪಾಯಿ ಎಷ್ಟು ವರ್ಷ ಬದುಕಿದೆ ಅಷ್ಟು ವರ್ಷಕ್ಕೆ ಪೆನ್ಷನ್ ಸಿಗ್ತದೆ ಮಾಡಿದವರಿಗೆ. ಎಷ್ಟು ವರ್ಷ ನಾವು ಬದುಕಿ ಅಷ್ಟು ವರ್ಷ ಸಿಗ್ತದೆ. ಒಂದು ವೇಳೆ ಆಯ್ತು ನಾನು ಮಾಡಿದ ಇಷ್ಟು ಮಾಡಿದ 60 ವರ್ಷ ತೀರಿ ಹೋದೆ, ನಾವು ಯಾವ್ದು ಆಲೋಚನೆ ಅದನ್ನು ಮಾಡಬೇಕು. ನಾವು ಹೋದ್ರೆ ಅಂತೇಳಿ. ಯಾಕಂದ್ರೆ ಅದೇ 12 ರೂಪಾಯಿ ಇನ್ಸೂರೆನ್ಸ್ ನಾನೊಂದು ಯಾವುದೊಂದು ಕ್ಲಾಸಲ್ಲಿ ಮಾತಾಡಿದ ಮೇಲೆ ರಾತ್ರಿ ಗಂಡಂದು ಫೋನ್ ಬಂತು ನನಗೆ. 2 ಲಕ್ಷ ಸಿಗ್ತಂದು ಹೇಳಿದೆ ನಾನು. 10 ಗಂಟೆ ರಾತ್ರಿ ಫೋನ್ ಬಂದು, ಸರ್ ನನ್ನ ಹೆಂಡತಿ ಮೀಟಿಂಗ್ ಬಂದಾಗ ಹೇಳಿದ್ರು, ಅವಳನ್ನ ತೀರೋದು 2 ಲಕ್ಷ ಸಿಗ್ತದೆ, ನನಗೆ ಸಿಗ್ತದ ಸರ್ ಹೆಂಡತಿಯಲ್ಲಿ ಹತ್ರ ಇದ್ದಪ್ಪ. ಅಂದ್ರೆ ಅವ್ರ ತಿಂಗ್ ಆಗಿರ್ತದೆ. ಇಲ್ಲಿ ಹಾಗೆ 60 ವರ್ಷ ಆದವರು ತೀರಿ ಹೋದ್ರೆ ಮನೆಯವರಿಗೆ 8.5 ಲಕ್ಷ ರೂಪಾಯಿ ಸಿಗ್ತದೆ ಮೇಡಮ್. 8.5 ಲಕ್ಷ ಮನೆಯವರಿಗೆ ಸಿಗ್ತದೆ. ಅಥವಾ ಏಜ್ ಆದ ಇಷ್ಟು ಕೊಟ್ಟಿದ್ದು ಅಷ್ಟು ಲೆಸ್ ಮಾಡಿ ಕೊಡ್ತಾರೆ. ಇದು ದೊಡ್ಡ ಅಮೌಂಟ್. 5,000 ರೂಪಾಯಿಗೆ 8.5 ಲಕ್ಷ ರೂಪಾಯಿ ಸಿಗುತ್ತೆ. ಅಥವಾ ನನಗೆ 8.5 ಲಕ್ಷ ಬೇಡ, ಹೆಂಡತಿ ಅಥವಾ ಅವರು ಇದು ಇದ್ದಾರಲ್ಲ, ನಾಮಿನಿ ಇದ್ದಾರೆ, ಅವರು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ ಇನ್ಸೂರೆನ್ಸ್. ಸೊ ಇದರಲ್ಲಿ ಲಾಸ್ ಮತ್ತು ಒಂದು ನೆನಪಿಟ್ಟುಕೊಳ್ಳಿ, ಕೇಂದ್ರ ಸರ್ಕಾರದ ಬಂದ ಪ್ರತಿಯೊಂದು ಯೋಜನೆ ಕೂಡ ನಿಮಗೆ ಗ್ಯಾರಂಟಿ. ಈಗ ಮೊದಲಾಗೆಲ್ಲ ಎಲ್ಲ ಯೋಜನೆ ಕೂಡ ಗ್ಯಾರಂಟಿ ಆಗಿತ್ತು. ಈಗ ಉದಾಹರಣೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಉಂಟು. ಮನೆ ಕಟ್ಟುವವರಿಗೆ ಯಾರಾದ್ರೂ ಬ್ಯಾಂಕಲ್ಲಿ ಸಾಲ ತೆಗೆದುಕೊಳ್ತಾರೆ ಅಂದ್ರೆ ಸಾಲದ ನಿಯಮ ಉಂಟು. 2,67,000 ರೂಪಾಯಿ ಸಬ್ಸಿಡಿ ಸಿಗ್ತದೆ. ಅಂದ್ರೆ ಸಾಧಾರಣ 6 ಲಕ್ಷ ಚಿಲ್ಲರೆ ಅವರಿಗೆ ಬೆನಿಫಿಟ್ ಆಗ್ತದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಹಾಗೆ ಬೇರೆ ಸಬ್ಸಿಡಿ ಬಹಳಷ್ಟು ಇದೆ. ಮುದ್ರಾ ಯೋಜನೆ ಎಷ್ಟು ಜನ ವೆಹಿಕಲ್ ಹಾಕಿದ್ದಾರೆ ಇವತ್ತು, ಎಷ್ಟು ಗಾಡಿಯಲ್ಲಿ ಎಷ್ಟು ಅರ್ಧ ಮೀನು ಮಾರ್ಗದಲ್ಲ ಉಂಟಲ್ಲ ಬಡ ವೆಹಿಕಲ್ ಮುದ್ರಾ ಯೋಜನೆ ತೆಗೆದು ಉಂಟು. ಸೊ ಯೋಜನೆಗಳು ನೀವು ಯಾವಾಗ ನಾವು ಅದು ಸರ್ಕಾರ ಬಂದ ಯೋಜನೆಗಳು ಖಂಡಿತ ಇದ್ದಲ್ಲ. ಅದೇ ರೀತಿ ಕರ್ನಾಟಕ ಸರ್ಕಾರ ಕೇಂದ್ರದ ಸಬ್ಸಿಡಿಯನ್ನು ಕೆಲವು ಸ್ಕೀಮಲ್ಲಿ ಮಾತೃ ವಂದನೆ ಮಕ್ಕಳಿಗೆ ಇದೆಲ್ಲ ಅಂಗನವಾಡಿಯಲ್ಲಿ ಹೋಗಿ ಯೂಸ್ ಮಾಡ್ಕೊಂಡು ಗೊತ್ತಿರ್ಬೋದು. ಅದೆಲ್ಲ ನಾವು ಮುಂದೆ ಹೋಗುವುದಿಲ್ಲ. ಕರ್ನಾಟಕ ಸರ್ಕಾರ ನಾವು ಸೆಂಟ್ರಲ್ ಕೇಂದ್ರ ಸರ್ಕಾರದ ವಿಷಯಕ್ಕೆ ಬಂದು ದಯವಿಟ್ಟು ನಾನು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ. ನಿಮ್ಗೆ ಏನಾದರೂ ಬೇರೆ ಏನಾದರೂ ಬ್ಯಾಂಕಿನ ಬಗ್ಗೆ ಅಥವಾ ಬ್ಯಾಂಕಿನ ಯೋಜನೆ ಬಗ್ಗೆ ಅಥವಾ ಸರ್ಕಾರದ ಯೋಜನೆ ಬಗ್ಗೆ ಏನಾದರೂ ದಯವಿಟ್ಟು ಕೇಳ್ಬೋದು. ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ನಿಜವೂ ನಾವು ಜನಸಾಮಾನ್ಯರು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ತುಂಬಾ ಸವಿಸ್ತಾರವಾದಂತಹ ಮಾಹಿತಿ ಮಾರ್ಗದರ್ಶನ ಮಾಡಿದ್ದಾರೆ ಹಿರಿಯರು, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಆದಂತಹ ನಮ್ಮ ಸತೀಶ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಅಭಿವೃದ್ಧಿ ಜ್ಞಾನ
ವಿಕಾಸ ಕೇಂದ್ರದ ವರದಿ. ಶ್ರೀ ಕ್ಷೇತ್ರದ ಆರಾಧ್ಯ ಮೂರ್ತಿ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಸಹಸ್ರಾರು ಕತ್ತಲು ತುಂಬಿದ ಕುಟುಂಬಗಳಿಗೆ ಬೆಳಕು ಕೊಟ್ಟು ಪದ್ಮ ವಿಭೂಷಣ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರಾದ ರಾಜಶ್ರೀ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಪರಶುರಾಮ ಸೃಷ್ಟಿಯ ಈ ನಾಡು ಉಳ್ಳಾಲ ರಾಣಿ ಅಬ್ಬಕ್ಕನ ಬೀಡು, ಕಡಲ ತಡಿಯಲ್ಲಿ ಗ್ರಾಮದೇವರಾದ ಶ್ರೀ ಸೋಮನಾಥ ದೇವರ ಸೋಮೇಶ್ವರ ದೇವಾಲಯ, ಭಗವತಿ ಕ್ಷೇತ್ರ ಹಾಗೂ ಪ್ರಸಿದ್ಧವಾದ ಉಳ್ಳಾಲದ ದರ್ಗಾ, ನೇತ್ರಾವತಿ ನದಿಯ ತಟದಲ್ಲಿ ನೆಲೆ ನಿಂತ ಉಳಿಯದ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ, ಬಂಡಿಕೊಟ್ಯ ಮಳರಾಯ ದೈವಸ್ಥಾನ, ಕ್ರೈಸ್ತರ ಪವಿತ್ರ ದೇವಾಲಯ ಸೈಂಟ್ ಸೆಬೆಸ್ಟಿಯನ್ ಚರ್ಚ್, ಸರ್ವ ಧರ್ಮ ಸಮನ್ವಯ ಎಂಬಂತೆ ಈ ಎಲ್ಲ ಕಾರಣಿಕ ಕ್ಷೇತ್ರಗಳನ್ನು ಒಳಗೊಂಡ ಈ ನಮ್ಮ ಉಳ್ಳಾಲ ತೊಕ್ಕೊಟ್ಟು ಪರಿಸರದಲ್ಲಿ ಶ್ರೀಮತಿ ಹೇಮಾವತಿ ಅಮ್ಮನವರ ಕನಸಿನ ಕೂಸಾಗಿರುವ ನಮ್ಮ ಈ ಅಭಿವೃದ್ಧಿ ಜ್ಞಾನ ವಿಕಾಸ ಕೇಂದ್ರದ ವರದಿಯನ್ನು ತಮ್ಮ ಮುಂದೆ ಮಂಡಿಸಲು ಇಚ್ಛಿಸುತ್ತೇನೆ. ದಿನಾಂಕ 16/7/2011 ಶ್ರೀಮತಿ ಶಾಂತಿ ತಾರನಾಥ್ ರವರ ಅಧ್ಯಕ್ಷತೆಯಲ್ಲಿ ಕೊರಗಜ್ಜ ಸೇವಾ ಸಮಿತಿ PC ರೋಡ್ ಕೊರಗಜ್ಜ ಸೇವಾ ಸಮಿತಿ TC ರೋಡ್ ಇಲ್ಲಿ ನವಜ್ಯೋತಿ, ಕಲ್ಪವೃಕ್ಷ, ಶ್ರೇಯ, ವರ್ಷ ಈ 4 ಸಂಘಗಳನ್ನು ಒಟ್ಟಾಗಿ ಸೇರಿಸಿ ಅಂದಿನ ಸೇವಾನಿರತರಾದ ಕುಮಾರಿ ನೀತಾರವರು ಮತ್ತು ಉಳ್ಳಾಲ ವಲಯದ ಮೇಲ್ವಿಚಾರಕಿಯಾದ ಶ್ರೀಮತಿ ಸಾವಿತ್ರಿ ಮೇಡಮ್ ರವರ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸುವುದರ ಮುಖಾಂತರ ಅಭಿವೃದ್ಧಿ ಎಂಬ ಹೆಸರನ್ನಿಟ್ಟು ಜ್ಞಾನ ವಿಕಾಸ ಕೇಂದ್ರವನ್ನು ಅಂದಿನ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಶ್ರೀಮಾವತಿ ಪದ್ಮಾವತಿ ಮೇಡಮ್ ರವರು ಉದ್ಘಾಟನೆಯನ್ನು ಮಾಡಿದರು. ಸಂಯೋಜಕಿಯಾಗಿ ಶ್ರೀಮತಿ ಶಾರದಾರವರನ್ನು ಆಯ್ಕೆ ಮಾಡಲಾಯಿತು. ಜ್ಞಾನ ವಿಕಾಸ ಎಂದರೆ ಮಹಿಳೆಯರ ಜ್ಞಾನವನ್ನು ಹೆಚ್ಚಿಸುವ ಕಾರ್ಯಕ್ರಮ. ತಿಂಗಳ 3ನೇ ಆದಿತ್ಯವಾರ 3 ಗಂಟೆಗೆ ಸರಿಯಾಗಿ ಯೋಜನೆಯ ಧ್ಯೇಯಗೀತೆಯೊಂದಿಗೆ ಪ್ರಾರಂಭವಾಗುವ ನಮ್ಮ ಈ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಪ್ರತಿ ತಿಂಗಳು ಒಂದೊಂದು ಹೊಸ ವಿಷಯಗಳ ಮಾಹಿತಿಯನ್ನು ಪಡೆಯುತ್ತೇವೆ. ಶಿಕ್ಷಣ, ಪೌಷ್ಟಿಕ ಆಹಾರ, ಸರ್ಕಾರಿ ಯೋಜನೆಗಳು, ಸದಸ್ಯರ ಅಭಿಪ್ರಾಯ ಸಂಗ್ರಹಣೆ, ಆರೋಗ್ಯ ಮಾಹಿತಿ, ಕೌಟುಂಬಿಕ ಸಾಮರಸ್ಯ ಇಂತಹ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಾಹಿತಿ ಕೊಡಿಸುವುದು ನಮ್ಮ ಈ ಕೇಂದ್ರದ ಮುಖ್ಯ ವಿಷಯವಾಗಿದೆ. ಗ್ರಂಥಾಲಯದ ಪುಸ್ತಕಗಳನ್ನು ಬಳಕೆ ಮಾಡಿ ಅದರಲ್ಲಿ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಮೂಲಕ ವಿಸ್ತರಿಸಿದವರಿಗೆ ಬಹುಮಾನವನ್ನು ನೀಡುವುದು. ಕೇಂದ್ರದಲ್ಲಿ ಜವಾಬ್ದಾರಿ ವಹಿಸಿಕೊಂಡಂತಹ ಸಂಘದವರು ಹೂಗುಚ್ಛ, ರಂಗೋಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುವುದು ಬಹಳಷ್ಟು ಮನರಂಜನೆಯನ್ನು ನೀಡುತ್ತದೆ. ಈಗ ನಮ್ಮ ಅಭಿವೃದ್ಧಿ ಜ್ಞಾನ ವಿಕಾಸ ಕೇಂದ್ರಕ್ಕೆ 9 ವರ್ಷವನ್ನು ಪೂರೈಸಿರುವುದು ಬಹಳ ಸಂತೋಷದ ವಿಷಯ. ಇಷ್ಟರಲ್ಲಿ ಮೇಲ್ವಿಚಾರಕರಾಗಿ ನಮ್ಮೊಡನೆ ಸಹಕರಿಸಿದ ಸಾವಿತ್ರಿ ಮೇಡಮ್, ಕವಿತಾ ವಸಂತ್ ಮೇಡಮ್, ಸುಶಾಂತ್ ಸರ್, ಲತಾ ಮೇಡಮ್, ಸುಜಾತ ಮೇಡಮ್ ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಸಮನ್ವಯಾಧಿಕಾರಿಗಳಾದ ಶ್ರೀಮಾವತಿ ಪದ್ಮಾವತಿ ಮೇಡಮ್, ಶಾಲಿನಿ ಮೇಡಮ್, ರತ್ನಾವತಿ ಮೇಡಮ್ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಈ ಕೇಂದ್ರವನ್ನು ಉಳಿಸಿ ಬೆಳೆಸುವುದಕ್ಕೆ ಸಹಕಾರಿಯಾಯಿತು. ಪ್ರಸ್ತುತ ನಮ್ಮ ಸಮನ್ವಯಾಧಿಕಾರಿ ಕುಮಾರಿ ಚಂದ್ರಮೋಹಿನಿ ಮೇಡಮ್ ರವರು ಪ್ರತಿ ತಿಂಗಳು ಕೇಂದ್ರದಲ್ಲಿ ಹಾಜರಾಗುವುದು, ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ತಿಳಿಸುವುದು, ಬಹಳಷ್ಟು ಮಾಹಿತಿ ಮಾರ್ಗದರ್ಶನಗಳನ್ನು ನೀಡುವುದು ಮಾತ್ರವಲ್ಲದೆ ಆಟೋಟ ಸ್ಪರ್ಧೆಗಳನ್ನು ನಡೆಸುವುದು, ಅಧ್ಯಯನ ಪ್ರವಾಸ, ಚಲನಚಿತ್ರ ಕಾರ್ಯಕ್ರಮ, ಅಜ್ಜಿ ಕೈತುತ್ತು, ಮಾತೃವಂದನಾ ಕಾರ್ಯಕ್ರಮ, ಪೌಷ್ಟಿಕ ಆಹಾರ ಕಾರ್ಯಕ್ರಮ, ವಾರ್ಷಿಕೋತ್ಸವ ಕಾರ್ಯಕ್ರಮ ಎಲ್ಲಕ್ಕೂ ಮಾಹಿತಿ ಮಾರ್ಗದರ್ಶನವನ್ನು ನೀಡಿ ಸಹಕರಿಸಿರುತ್ತಾರೆ. ಮೇಲ್ವಿಚಾರಕರಾದ ಶುಕರಾಜ್ ರವರು ಕೇಂದ್ರದ ಚಟುವಟಿಕೆಗಳಿಗೆ ಸಹಕಾರಿಯಾಗಿದ್ದು ನಮ್ಮ ಕೇಂದ್ರವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಅನುಕೂಲವಾಗಿರುತ್ತದೆ. ನಮ್ಮ ಕೇಂದ್ರದಲ್ಲಿ ಹಿರಿಯ ಮಹಿಳೆಯರಿದ್ದು ಪ್ರತಿಯೊಂದು ಚಟುವಟಿಕೆಯಲ್ಲೂ ನಿರಂತರವಾಗಿ ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಈ ವರ್ಷ ಕೂಡ ನಮ್ಮ ಕೇಂದ್ರದ ಹಿರಿಯ ಮಹಿಳೆ ವಸಂತಿಯವರು ಆಟೋಟ ಸ್ಪರ್ಧೆ ಹಾಗೂ ನಮ್ಮ ಯೋಜನೆಯ ಚಪ್ಪಾಳೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ನಮ್ಮ ಕೇಂದ್ರವು ಸತತವಾಗಿ 9 ವರ್ಷದಿಂದಲೂ A ಗ್ರೇಡನ್ನು ಹೊಂದಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರವಾಗಿದೆ. ನಮ್ಮ ಕೇಂದ್ರದ ಸದಸ್ಯರು ಹೋಟೆಲು, ವ್ಯಾಪಾರ,
ಜೆರಾಕ್ಸ್ ಅಂಗಡಿ, ಫಿನಾಯಿಲ್ ತಯಾರಿಸುವುದು ಹಾಗೂ ಇನ್ನಿತರ ಸ್ವ ಉದ್ಯೋಗದಲ್ಲಿ ತೊಡಗಿರುತ್ತಾರೆ. ನಮ್ಮ ಕೇಂದ್ರದ ಸದಸ್ಯರು ಯಾವುದೇ ವಿಶೇಷ ಕಾರ್ಯಕ್ರಮಗಳು ತಾಲೂಕು ಮಟ್ಟದಲ್ಲಿ ನಡೆಯುವಾಗ ಕಳಶ ಹಿಡಿದು ಸ್ವಾಗತಿಸುತ್ತಾರೆ. ಅಲ್ಲದೆ ಕೇಂದ್ರಕ್ಕೆ ಸೇರುವ ಮೊದಲು ಮಾತನಾಡಲು ಹೆದರುತ್ತಿದ್ದ ನಮ್ಮ ಸದಸ್ಯರು ವೇದಿಕೆಯಲ್ಲಿ ನಿಂತು ಮಾತನಾಡುವ ಕೌಶಲ್ಯವನ್ನು ಹೊಂದಿರುತ್ತೇವೆ. ಕಲಿತಿರುವುದು ಸ್ವಲ್ಪ, ಕಲಿಯುತ್ತಿರುವುದು ಅಪಾರ. ಹೇಮಾವತಿ ಅಮ್ಮನವರ ಕನಸಿನ ಕೂಸಾದ ನಮ್ಮ ಅಭಿವೃದ್ಧಿ ಜ್ಞಾನ ವಿಕಾಸದಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಲು ಪೂಜ್ಯ ಹೆಗ್ಗಡೆ ದಂಪತಿಗಳ ಆಶೀರ್ವಾದವಿರಲಿ. ಎಲ್ಲಕ್ಕಿಂತ ಮಿಗಿಲಾಗಿ ಮಂಜುನಾಥ ಸ್ವಾಮಿಯ ಹಾಗೂ ಅಣ್ಣಪ್ಪ ಸ್ವಾಮಿಯ ಅನುಗ್ರಹವಿರಲೆಂದು ಬೇಡುತ್ತಾ ಯೋಜನೆಯ ಅಧಿಕಾರಿ ವರ್ಗದವರ ಸಹಕಾರವನ್ನು ಯಾಚಿಸುತ್ತಾ ನಮ್ಮ ಕೇಂದ್ರದ ಪುಟ್ಟ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಜೈ ಗ್ರಾಮಾಭಿವೃದ್ಧಿ ಯೋಜನೆ. ಇನ್ನು ಮುಂದಕ್ಕೆ ಬಡ್ತಿ ಹೊಂದಿ ಬೀದರ್ ಜಿಲ್ಲೆಗೆ ವರ್ಗಾವಣೆಯಾಗಿ ಹೋಗುತ್ತಿರುವಂತಹ ನಿರ್ದೇಶಕರಾಗಿ ವರ್ಗಾವಣೆಯಾಗಿ ಹೋಗುತ್ತಿರುವಂತಹ ಉಮರಬ್ಬ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನೂತನವಾಗಿ ನಮ್ಮ ಯೋಜನೆಗೆ ಯೋಜನಾಧಿಕಾರಿಯಾಗಿ ಆಗಮಿಸಿರುವಂತಹ ನಮ್ಮ ಮಂಗಳೂರು ತಾಲೂಕಿಗೆ ಯೋಜನಾಧಿಕಾರಿಯಾಗಿ ಆಗಮಿಸಿರುವಂತಹ ನಾಗೇಶ್ ಪಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ತಾಂತ್ರಿಕ ತರಬೇತಿ ಸಹಾಯಕರಾದಂತಹ ಶ್ರೀಮತಿ ಲತಾರವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಅದೇ ರೀತಿ ಪ್ರಥಮ ಸ್ಥಾನವನ್ನು ಗಳಿಸಿದಂತ ಫಸ್ಟ್ ಇಂದ ಕೊನೆಯವರೆಗೂ ಒಂದೇ ರೀತಿಯ ಚಪ್ಪಾಳೆ, ಅಂದ್ರೆ ತುಂಬಾ ಜನರನ್ನು ರೌಂಡ್ ನಿಲ್ಲಿಸಿ ಚಪ್ಪಾಳೆ ತಟ್ಟಿದಾಗ ಕೆಲವೊಬ್ಬರು ಮಿಸ್ಟೇಕ್ ಮಾಡ್ತಿದ್ರು. ಅಂತಹ ಸಂದರ್ಭದಲ್ಲಿ ಫಸ್ಟ್ ಇಂದ ಕೊನೆಯವರೆಗೆ ಚಪ್ಪಾಳೆಯ ನಿಯಮ ಏನಿದೆಯಾ, ಯೋಜನೆಯ ನಿಯಮ ಏನಿದೆಯಾ ಅದನ್ನು ಪಾಲಿಸಿಕೊಂಡು ಚಪ್ಪಾಳೆಯನ್ನು ತಟ್ಟಿದಂತ ಹಿರಿಯರು ನಮ್ಮ ಕೇಂದ್ರದ ಸದಸ್ಯೆ ವಸಂತಿಯಮ್ಮ, ಇವರಿಗೆ ನಮ್ಮ ಆಯುಷ್ಮಾನ್ ನೋಂದಾವಣಾಧಿಕಾರಿಯಾದಂತಹ ಡಾಕ್ಟರ್ ರತ್ನಾಕರ್ ಸರ್ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಶ್ರೀಮತಿ ಶಾರದಾರವರು ಚಪ್ಪಾಳೆಯಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಇವರಿಗೆ ಸತೀಶ್ ಅತ್ತಾವರ ಅವರು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ವಿಜೇತರಾದವರು ಉಳ್ಳಾಲ್ದಿ ಟೀಮ್ ಆಶಾ ಮತ್ತು ತಂಡ ಆಶಾ, ವಸಂತಿ, ಭಾರತಿ, ಜಲಜಾಕ್ಷಿ, ಮೀನಾಕ್ಷಿ, ಕಾತ್ಯಾಯಿನಿ, ಜಯಂತಿ, ನಳಿನಾಕ್ಷಿ, ಮರಿಯಮ್ಮ, ಪೂಜಾ. ಬಹುಮಾನವನ್ನು ನೂತನ ಯೋಜನಾಧಿಕಾರಿಯವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಪ್ರಥಮ ಸ್ಥಾನವನ್ನು ಗಳಿಸಿದ ವಸಂತಿಯಮ್ಮ, ಒಕ್ಕೂಟದ ಅಧ್ಯಕ್ಷರಾದಂತಹ ಪಡ್ಕೊಳ್ಬೇಕಾಗಿ ಕೇಳಿ. ವಾತ್ಸಲ್ಯ ಸಂಘದಲ್ಲಿ ಇದ್ದಾರೆ ನಮ್ಮ ಈ ಸಂಘದಲ್ಲಿ ಯಾವಾಗಲೂ ಹೇಳ್ತಾ ಇದ್ರು, ನಮಗೆ ಏನಾದರೂ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳಿದ್ರೆ ಒದಗಿಸಿಕೊಡ್ಬೇಕು, ಆಯುಷ್ಮಾನ್ ಕಾರ್ಡ್ ನೋಂದಾವಣೆ ಮಾಡಬೇಕು ಅನ್ನುವಂತ ತುಂಬಾ ಆಸೆಯನ್ನು ಇಟ್ಕೊಂಡಿದ್ರು. ಇವರಿಗೆ ನಮ್ಮ ಒಕ್ಕೂಟದ ವಲಯಾಧ್ಯಕ್ಷರಾದಂತಹ ಸುಷ್ಮಾ ಜನಾರ್ದನ್ ಅವರು ಈ ಆಯುಷ್ಮಾನ್ ಕಾರ್ಡ್ ಅನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಾಗೇಶ್ ಪಿ ಸರ್ ಅವರಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಹಿತಿ. ನಾವು ದಕ್ಷಿಣ ಕನ್ನಡದಲ್ಲಿರುವಾಗ, ಅಂದರೆ ಮಂಗಳೂರಲ್ಲಿ ಇರುವಾಗ ಅಥವಾ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಕೆಲಸ ಮಾಡ್ತಿರುವಾಗ ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತಂದರೆ ಒಂದು ತಿಂಗಳ ಪೂರ್ವ ತಯಾರಿತ್ತು. ಇವಾಗ ಆ ಒಂದು ತಿಂಗಳ ಪೂರ್ವ ತಯಾರಿ ಕಡಿಮೆಯಾಗಿ ಕೇವಲ ಸಾಂಕೇತಿಕವಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಡುವಂಥ ಆಗಿದೆ. ಇಂದಿನ ಭಾಗದಲ್ಲಿ ನಾಟಕ ಸ್ಪರ್ಧೆಗಳು, ಛದ್ಮವೇಷ, ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಿತ್ತು. ರಾತ್ರಿ ಎಲ್ಲ ನಾಟಕ ಪ್ರೋಗ್ರಾಮ್ ಇತ್ತು.
ಇವಾಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಕೋವಿಡ್-19 ಕಳೆದ 3-4 ತಿಂಗಳಿಂದ ಕೋವಿಡ್-19 ಬಂದು ಯಾವುದೇ ರೀತಿಯ ಒಂದು ಸಾಮಾಜಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತೊಂದರೆಗಳಾಗಿವೆ. ಆ ನಿಟ್ಟಿನಲ್ಲಿ ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ. ನಡೀಬೇಕಾದ್ರೆ ನಮ್ಮ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳದ್ದು, ಜ್ಞಾನ ವಿಕಾಸದ ಸಮನ್ವಯಾಧಿಕಾರಿಯಾಗಿ ಜ್ಞಾನ ವಿಕಾಸದ ಎಲ್ಲ ಸದಸ್ಯರುಗಳ ಪೂರ್ಣ ಸಹಕಾರದ ಜೊತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಜೊತೆಯಲ್ಲಿ ಆ ವರದಿಯ ಮಂಡನೆ ಮಾಡಿದ್ದಾರೆ ಸೇವಾ ಪ್ರತಿನಿಧಿ. ಎಲ್ಲ ವಿಚಾರಗಳಿತ್ತು. ಪ್ರತಿಯೊಂದು ವಿಚಾರವನ್ನು ಸೇರಿಸಿಕೊಂಡು ವರದಿಗಳನ್ನು ಅವರು ತಯಾರು ಮಾಡಿದ್ದಾರೆ. ಈ ವರ್ಷಕ್ಕೆ ವಿಶೇಷವಾಗಿ ಆಯುಷ್ಮಾನ್ ಕಾರ್ಡ್ ಮಾಡಿಕೊಡ್ಬೇಕು, ನಮ್ಮ ಜ್ಞಾನ ವಿಕಾಸದ ಕಾರ್ಯಕ್ರಮ ಮುಖಾಂತರ ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅಂತ ತೀರ್ಮಾನವನ್ನು ನಮ್ಮ ಕಾರ್ಯನಿರ್ವಹಣಾ ನಿರ್ದೇಶಕರು ಹಮ್ಮಿಕೊಂಡ ಪ್ರಕಾರ ನಿಮ್ಮ ಈ ಕೇಂದ್ರದಲ್ಲಿ ಕೂಡ, ಅಭಿವೃದ್ಧಿ ಕೇಂದ್ರದಲ್ಲಿ ಕೂಡ ಅತ್ಯಂತ ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಯುಷ್ಮಾನ್ ಕಾರ್ಡ್ ಮಾಡುವಂಥ ಕಾರ್ಯಕ್ರಮವನ್ನು ನೀವು ಮಾಡಿಕೊಂಡು ಬಂದಿದ್ದೀರಾ. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮನೆಯವರಿಗೆ, ಮಕ್ಕಳಿಗೆ, ಎಲ್ಲರಿಗೂ ನೀವು ಆಯುಷ್ಮಾನ್ ಕಾರ್ಡ್ ಮಾಡಿಕೊಂಡು ಬರಬೇಕು. ಯಾಕಂತಂದರೆ ರೋಗ ಎಲ್ಲರನ್ನೂ ಕೂಡ ಹುಡುಕಿಕೊಂಡು ಬರ್ತದೆ. ಕಾಯಿಲೆಗಳು ಎಲ್ಲರನ್ನೂ ಕೂಡ ಹುಡುಕಿಕೊಂಡು ಬರ್ತದೆ. ಅದರಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ, ಮಕ್ಕಳು ಶ್ರೀಮಂತರು ಬಡವರು ಇಲ್ಲದೆ ಎಲ್ಲರನ್ನೂ ಹುಡುಕಿಕೊಂಡು ಬರ್ತದೆ. ಆದ್ದರಿಂದ ನಾವೊಂದು ಆರೋಗ್ಯ ಹೆಲ್ತ್ ಕಾರ್ಡನ್ನು ನಾವು ಮಾಡಿಕೊಂಡು ಬಂದಾಗ ಮುಂದೆ ನಮ್ಮ ಕುಟುಂಬಕ್ಕೆ ಒಂದು ಆಧಾರ ಆಗ್ತದೆ ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ನನ್ನ ಹೆಸರು ನಾಗೇಶ್ ಅಂತ. ನನ್ನ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು. ನಾನು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಸೇವಾ ನಿರತರಾಗಿ ಕೆಲಸ ಮಾಡಿದ್ದೀನಿ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಮೇಲ್ವಿಚಾರಕರ ಕೆಲಸ ಮಾಡಿದ್ದೀನಿ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರ ಮತ್ತು ಕೈಕಂಬ ವಲಯದಲ್ಲಿ ಮೇಲ್ವಿಚಾರಕರ ಕೆಲಸವನ್ನು ಮಾಡಿ ಶಿವಮೊಗ್ಗಕ್ಕೆ ವರ್ಗಾವಣೆಯಾಗಿ ಶಿವಮೊಗ್ಗದಿಂದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಕಳೆದ 5 ವರ್ಷದಿಂದ ಯೋಜನಾಧಿಕಾರಿಯಾಗಿ ಕೆಲಸ ಮಾಡಿ ಇವಾಗ ಮಾನ್ಯ ಕಾರ್ಯನಿರ್ವಹಣಾ ನಿರ್ದೇಶಕರ ಆದೇಶದಂತೆ ಮಂಗಳೂರು ತಾಲೂಕಿಗೆ ಕ್ಷೇತ್ರ ಯೋಜನಾಧಿಕಾರಿಯಾಗಿ ವರ್ಗಾವಣೆ ಮಾಡಿದ್ದೀನಿ. ನಮ್ಮ ಇಲ್ಲಿಯ ಯೋಜನಾಧಿಕಾರಿಗಳು ಕುಮಾರ ಬಸರ್ ಅವರು ಪ್ರಮೋಷನ್ ಆಗಿದೆ. ಅವರಿಗೆ ಜಿಲ್ಲಾ ನಿರ್ದೇಶಕರಾಗಿ ಅವರಿಗೆ ಬೀದರ್ ಜಿಲ್ಲೆಗೆ ವರ್ಗಾವಣೆ ಆಗಿದೆ. ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ನಾವೆಲ್ಲ ನೋಡ್ತೀವಿ. ನಾವು ಯೋಜನೆಯ ಇಡೀ ಕರ್ನಾಟಕ ರಾಜ್ಯದಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವಿಸ್ತರಣೆ ಆಗಿದ್ರೆ ಮಂಗಳೂರಲ್ಲಿ ಏನು ಕಾರ್ಯಕ್ರಮ ಆಗ್ತದೆ, ಬೇರೆ ದಕ್ಷಿಣ ಕನ್ನಡ ನಮ್ಮ ಬೆಳ್ತಂಗಡಿ ಏನಾಗ್ತದೆ, ಪುತ್ತೂರು ಏನಾಗ್ತದೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಅತ್ಯಂತ ಯಶಸ್ವಿಯಾಗಿ ಅವರು ಸ್ವಸಹಾಯ ಸಂಘಗಳ ಒಂದು ನಿರ್ವಹಣೆಗಳನ್ನು ಚೆನ್ನಾಗಿ ಅವರು ಮಾಡಿದ್ದಾರೆ. ಮುಂದೆ ಅವರು ನಮ್ಮ ಬೀದರ್ ಜಿಲ್ಲೆ ಅಂದರೆ ಕರ್ನಾಟಕ ರಾಜ್ಯದ ತುದಿ, ಅಂದರೆ ಕರ್ನಾಟಕದ ಕಾಶ್ಮೀರ ಅಂತಂತಾರೆ. ಆ ಕಡೆಗೆ ಹೋದರೆ ಹೈದರಾಬಾದ್, ಈ ಕಡೆಗೆ ಹೋದರೆ ಮಹಾರಾಷ್ಟ್ರ, ತೆಲಂಗಾಣ, ಆಮೇಲೆ ಇದರ ಸೆಂಟರಲ್ಲಿ ಬೀದರ್ ಜಿಲ್ಲೆ ಇದೆ. ಬೀದರ್ ಜಿಲ್ಲೆಯಲ್ಲಿ ಸುಮಾರು 5 ತಾಲೂಕಿದೆ. 5 ತಾಲೂಕಿನ ಜವಾಬ್ದಾರಿ ನಮ್ಮ ಉಮರ್ ಸಾಹೇಬರಿಗೆ ಅವರಿಗೆ ಬರ್ತದೆ. ಅಲ್ಲಿಯ ಆಹಾರ, ಅಲ್ಲಿಯ ಭಾಷೆ, ಅಲ್ಲಿಯ ವಾತಾವರಣ ಬದಲಾವಣೆಗಳು ತುಂಬ ಇದೆ. ಅಲ್ಲಿಯ ಭಾಷೆ ಅಂತಂದರೆ ಮರಾಠಿ ಮತ್ತು ಹಿಂದಿ ಭಾಷೆ. ಆಹಾರ ಅಂತಂದರೆ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಕಾಳು ಬೇಳೆಗಳು, ಈ ರೀತಿಯ ಆಹಾರಗಳನ್ನು ಅಲ್ಲಿ ಸೇವನೆ ಮಾಡಬೇಕಾಗ್ತದೆ. ವಾತಾವರಣ ಕೂಡ ಇಲ್ಲಿ ನಮ್ಮಲ್ಲಿ ಎಷ್ಟೊತ್ತಿಗೆ ಈಗ 2 ದಿವಸ ಆಯಿತು 24 ಅವರ್ಸ್ ಮಳೆ ಬರ್ತಾ ಇದೆ. ಆದರೆ ಅಲ್ಲಿ ಮಳೆನೇ ಇಲ್ಲ. ಬೇಸಿಗೆ ಕಾಲದ ಆಗಿದೆ. ಬೇಸಿಗೆ ಕಾಲ ಯಾವುದು, ಮಳೆಗಾಲ ಯಾವುದಂತ ಗೊತ್ತಾಗಲ್ಲ. ಯಾಕಂದರೆ ಇಲ್ಲಿ ಬೆವರ್ತದೆ. ಸುಮ್ಮನೆ ಇಷ್ಟು ಮಳೆ ಬಂದರೂ ಕೂಡ ಬೆವರು ಇರ್ತದೆ. ಅಲ್ಲಿ ಬೆವರಿನಂತೂ ಇಳಿಯಲ್ಲ, ಗೊತ್ತೇ ಆಗಲ್ಲ. ಖುಷಿನೂ ಆಗ್ತದೆ, ಚೆನ್ನಾಗಿ ಆಗ್ತದೆ. ಅದರಿಂದ ಅವರಿಗೆ ಒಂದು ಅವಕಾಶ ನಮ್ಮ ಪೂಜ್ಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೋಗುವಂಥ ಒಂದು ಏರಿಯಾದಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡಲಿಕ್ಕೆ ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡಿಕೊಳ್ಳುತ್ತಾ, ನಾನು ಕಳೆದ 18 ತಾರೀಕಿಗೆ ನಾನು ತಾಲೂಕಿನ ಜವಾಬ್ದಾರಿಯನ್ನು ನಾನು ಪಡ್ಕೊಂಡಿದ್ದೀನಿ. ಅಂದರೆ ಚಾರ್ಜ್ ನಮಗೆ ಕೊಟ್ಟಿಲ್ಲ, ಜವಾಬ್ದಾರಿ ಪಡ್ಕೊಂಡಿದ್ದೀನಿ ಜಿಲ್ಲಾ ಕಚೇರಿಯಲ್ಲಿ ಬಂಟ್ವಾಳದಲ್ಲಿ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ರೀತಿಯ ಕಾರ್ಯಕ್ರಮಗಳು, ಒಕ್ಕೂಟದ ಕಾರ್ಯಕ್ರಮಗಳು, ಜ್ಞಾನ ವಿಕಾಸ ಕಾರ್ಯಕ್ರಮಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಲ್ಲ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರವನ್ನು ನಮಗೆ ಕೊಡಬೇಕು. ನಮ್ಮ ಯೋಜನೆಯ ಕಾರ್ಯಕ್ರಮಗಳು ಏನು ಬಂದಿದೆ ಅದನ್ನೆಲ್ಲ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ನಾವು ಶ್ರಮವಹಿಸಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಹೊರ ಜಿಲ್ಲೆಯ ಆಹಾರದ ವಿಧಾನದ ಬಗ್ಗೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ನೀಡಿದಂತಹ ಮಾನ್ಯ ಯೋಜನಾಧಿಕಾರಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ಮುಂದಕ್ಕೆ ನಮ್ಮ
ಇದುವರೆಗೆ ಇದ್ದಂತಹ ಯೋಜನಾಧಿಕಾರಿಯವರು ಇನ್ನು ಮುಂದಕ್ಕೆ ಬಡ್ತಿ ಹೊಂದಿ ನಿರ್ದೇಶಕರಾಗಿ ಹೋಗ್ತಿರುವಂತಹ ಉಮರಬ್ಬ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ, ಕಳೆದ 9 ವರ್ಷಗಳಿಂದ ನೀವು ಅಭಿವೃದ್ಧಿ ಜ್ಞಾನ ವಿಕಾಸ ಕೇಂದ್ರಗಳು ಬಹಳಷ್ಟು ಯಶಸ್ವಿಯಾಗಿ ಬಂದಿದೆ. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜ್ಞಾನ ವಿಕಾಸ ಕೇಂದ್ರಕ್ಕೆ ಒಂದು ಮಹತ್ವ ಇದೆ. ಮಹಿಳೆಯರಿಗೆ ಪೂರಕವಾಗಿ, ಅದರ ಅಭಿವೃದ್ಧಿಗೆ ಪೂರಕವಾಗಿ ಅವರ ಸಾಮರ್ಥ್ಯ, ಅವರ ಶಕ್ತಿ, ಅವರ ಜೀವನ ಶೈಲಿ, ಅವರ ಬದುಕು ಅದನ್ನು ರೂಪಿಸಿಕೊಳ್ಳಲಿಕ್ಕೆ ವಿಶೇಷ ಪ್ರೇರಣೆ ಕೊಡುವಂಥ ಒಂದು ಕಾರ್ಯಕ್ರಮ ಮಹಿಳಾ ಜ್ಞಾನ ವಿಕಾಸ ಕೇಂದ್ರ. ಹೇಮಾವತಿ ಅಮ್ಮನವರ ಒಂದು ಕನಸಿನ ಕೂಸಾದಂಥ ಅದರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿಕೊಂಡು ಅದರ ಬಗ್ಗೆ ಪ್ರತಿ ಸಲ ಚಿಂತನೆ ಮಾಡಿಕೊಂಡು ಅನುಷ್ಠಾನ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮವೇ ಮಹಿಳಾ ಜ್ಞಾನ ವಿಕಾಸ ಕೇಂದ್ರ. ಅವರ ಕನಸೇನುಂಟು, ಅವರ ಕಲ್ಪನೆ ಏನುಂಟು ಅದನ್ನು ಸಕಾರಗೊಳ್ಳಲಿಕ್ಕೆ ಕಳೆದ 9 ವರ್ಷಗಳಿಂದ ನೀವು ಜ್ಞಾನ ವಿಕಾಸ ಕೇಂದ್ರದ ಮುಖಾಂತರ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅದರಲ್ಲಿ ಸಕ್ಸಸ್ಫುಲ್ ಕೂಡ ಆಗಿದ್ದೀರಿ. ಬಹಳಷ್ಟು ಜನ ಇವತ್ತು ಹೇಳಿದರು ನಮಗೆ, ಕಾರ್ಯಕ್ರಮ ಬರಲಿಕ್ಕೆ ಹೆದರ್ತಾ ಇದ್ದು, ಮಾತಾಡಲಿಕ್ಕೆ ಹೆದರ್ತಾ ಇದ್ದು, ಅಥವಾ ಒಬ್ಬರ ಹತ್ರ ಎದುರುಗಡೆ ನಿಂತು ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಥವಾ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ, ಭಾಗವಹಿಸುವ ಕೊರತೆ ಇತ್ತು. ಈ ಎಲ್ಲ ಸಮಸ್ಯೆಗಳನ್ನು ಮೊದಲು ಆಗ್ತಾ ಇತ್ತು. ಆದರೆ ಈಗ ಹಾಗೆಲ್ಲ, ಈಗ ನೀವು ಧೈರ್ಯದಿಂದ ಮುನ್ನುಗ್ಗಿಕೊಂಡು ಬರುವಂಥ ಶಕ್ತಿ ಅದು ಕೊಟ್ಟಿದ್ರೆ ಅದು ಜ್ಞಾನ ವಿಕಾಸ ಕೇಂದ್ರ ಮಾತ್ರ. ಆ ಜ್ಞಾನ ವಿಕಾಸ ಕೇಂದ್ರದಲ್ಲಿ ನೀವು ಕಳೆದ 9 ವರ್ಷಗಳಿಂದ ಬಹಳಷ್ಟು ಯಶಸ್ವಿ ರೀತಿಯಲ್ಲಿ ಇವತ್ತು ಸಾಧನೆ ಮಾಡಲಿಕ್ಕಾಗಿದೆ. ಆ ಸಾಧನೆಯನ್ನು ಇನ್ನಷ್ಟು ಜನರಿಗೆ ಪಸರಿಸಲಿಕ್ಕೆ ಸಾಧ್ಯ ಆಗಿದೆ. ನಾವೆಲ್ಲರೂ ಗಮನಿಸಿಕೊಳ್ಬೇಕು, ನಮ್ಮ ಜೀವನ ಶೈಲಿ ಹೇಗೆ ಅಂತ ಹೇಳುವಂಥದ್ದು, ನಾವು ಬದುಕುವಂಥದ್ದು 40 ವರ್ಷ, 50 ವರ್ಷ, 60 ವರ್ಷ ಅದು ಇದೆ ಅಲ್ಲ, ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರುವ ಜೀವನ. ಆ ಜೀವನ ಹೇಗೆ ಮಾಡಬೇಕು ಎನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಸಮಾಜದಲ್ಲಿ ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಜೀವನ ಮಾಡಿಕೊಂಡ್ರೆ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸದೆ ನಾವು ಬದುಕ್ತಾ ಇದ್ದರೆ ನಮ್ಮ ಜೀವನ ಶೈಲಿ ಯಾವತ್ತೂ ಅದು ಕೊಳಕು ಅಂತ ಹೇಳುವಂಥದ್ದು ಖಂಡಿತ ಆಗ್ತದೆ. ಆ ರೀತಿಯಲ್ಲಿರುವಾಗ ಸಮಾಜದಲ್ಲಿ ಮಕ್ಕಳ ಬಗ್ಗೆ ಗೌರವ ಕೊಡುವಂಥದ್ದು, ಅಥವಾ ಮಕ್ಕಳಿಗೆ ಯಾವ ರೀತಿಯ ಒಂದು ಶಿಕ್ಷಣ ಕೊಡಬೇಕು, ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿಯ ಶಿಕ್ಷಣ ಕೊಡಬೇಕು, ಕೌಟುಂಬಿಕ ಜೀವನದಲ್ಲಿ ಯಾವ ರೀತಿ ನಾವು ಶಿಕ್ಷಣವನ್ನು ಪಡ್ಕೊಳ್ಬೇಕು, ಅಥವಾ ನಮ್ಮ ಮನೆ ಒಳಗಡೆಯುವ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರವನ್ನು ಪಡ್ಕೊಳ್ಬೇಕು, ಗಂಡ ಹೆಂಡತಿ ಮಕ್ಕಳು ಸಂಸಾರ ಅಂದ್ರೆ ಏನು, ಆ ಸಂಸಾರಗಳ ಬಗ್ಗೆ ಹೇಗೆ ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕು, ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಹೇಗೆ ನಾವು ಅದನ್ನು ಅನುಷ್ಠಾನ ಮಾಡಬೇಕು, ಅಥವಾ ಅದರ ಬಗ್ಗೆ ನಾವು ಹೇಗೆ ಕಾಳಜಿ ವಹಿಸಿಕೊಳ್ಬೇಕು, ಇದೆಲ್ಲ ನಮ್ಮ ವೈಯಕ್ತಿಕ ಜೀವನದಲ್ಲಿ ಬರುವಂತಹ ಶಿಕ್ಷಣಗಳು. ಶಾಲೆಯಲ್ಲಿ ಕೊಡುವಂತಹ ಶಿಕ್ಷಣಗಳು ಬೇರೆ, ಸಮಾಜದಲ್ಲಿ ಸಿಗುವಂತಹ ಶಿಕ್ಷಣಗಳು ಬೇರೆ. ಈ ಸಮಾಜದಲ್ಲಿ ಸಿಗುವಂಥ ಶಿಕ್ಷಣಗಳನ್ನು ನಾವು ಎಷ್ಟು ಸಮರ್ಪಕವಾಗಿ ಪಡೆದುಕೊಳ್ತೇವೋ ಅಷ್ಟು ನಾವು ಚೆನ್ನಾಗಿ ನಿಭಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಸಮಾಜದಲ್ಲಿ ಸಿಗುವಂಥ ಶಿಕ್ಷಣಗಳನ್ನು ಕೊಡುವಂಥ ಒಂದು ವೇದಿಕೆಯೇ ಮಹಿಳಾ ಜ್ಞಾನ ವಿಕಾಸ ಕೇಂದ್ರ. ಇವತ್ತು ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಮುಖಾಂತರ ನೀವು ಬೇರೆಲ್ಲ ಮಾಹಿತಿಗಳು, ಎಷ್ಟು ಬೇಕಾದ ಮಾಹಿತಿಗಳು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆಟ ಆಡಲಿಕ್ಕೆ ಸಾಧ್ಯತೆ ಇದೆ, ಕುಣಿಲಿಕ್ಕೆ ಸಾಧ್ಯತೆ ಇದೆ, ನಗಲಿಕ್ಕೆ ಸಾಧ್ಯತೆ ಇದೆ. ಏನು ಮಾಡಲಿಕ್ಕೆ ಆಪ್ಷನ್ ಇತ್ತು ನಿಮಗೆ ಮಾಡಲಿಕ್ಕೆ ಅವಕಾಶ ಇವತ್ತು ಮುಕ್ತವಾಗಿ ಕೊಟ್ಟಿದ್ದೀರಿ. ಸ್ವತಂತ್ರವಾದ ವೇದಿಕೆಯನ್ನು ಕೊಟ್ಟಿದ್ದೀರಿ. ನಾಚಿಕೆ ಏನೂ ಇಲ್ಲ. ಯಾಕಂದ್ರೆ ನಮಗೆ ಶಾಲಾ ಕಾಲೇಜಲ್ಲಿ ಇರುವಾಗ ನಾವು ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ, ನಾಚಿಕೆ ಇಲ್ಲದೆ ನಾವು ಡ್ಯಾನ್ಸ್ ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ. ಆದ್ರೆ ಅದರ ನಂತರ ನಮಗೆ ನಾಚಿಕ ಸ್ವಭಾವ ಬಂತು, ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಇವತ್ತು ಜ್ಞಾನ ವಿಕಾಸ ಕೇಂದ್ರದಲ್ಲಿ ನಿಮಗೆ ಸುಮಾರು 2 ಗಂಟೆಗಳ ಕಾಲದಲ್ಲಿ ಎಲ್ಲ ಮುಕ್ತವಾಗಿ ನಿಮಗೆ ಆ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಲಿಕ್ಕೆ, ಇನ್ನೊಂದು ಸಲ ನಿಮ್ಮ ಹಳೆಯದನ್ನು ನೆನಪಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಂತ ವೇದಿಕೆ ಇವತ್ತು ಜ್ಞಾನ ವಿಕಾಸ ಕೇಂದ್ರ. ಆ ಜ್ಞಾನ ವಿಕಾಸ ಕೇಂದ್ರದ ನೀವು ಬಹಳಷ್ಟು ಯಶಸ್ವಿಯ ಕಾರ್ಯಕ್ರಮ ಮಾಡ್ಕೊಂಡಿದ್ರಿ. 9 ವರ್ಷಗಳಿಂದ ನೀವು ಎಸ್ಕ್ರೇಡನ್ನು ಉಳಿಸ್ಕೊಂಡು ಬಂದಿದ್ರಿ. ಕೆಲವು ಜ್ಞಾನ ವಿಕಾಸ ಕೇಂದ್ರದಲ್ಲಿ ನಿಮ್ಮದು ಕೂಡ ಒಂದು ಯಶಸ್ವಿಯ ಜ್ಞಾನ ವಿಕಾಸ ಕೇಂದ್ರ ಆಗಿದೆ. ಆ ಜ್ಞಾನ ವಿಕಾಸ ಕೇಂದ್ರಕ್ಕೆ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ದೀರಿ, ಗ್ರೇಡ್ಗಳನ್ನು ಉಳಿಸಿಕೊಂಡಿದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಯೋಜನೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಏನು ಮಾಡಬೇಕು ಅಂತ ಹೇಳಿದಾಗ ಆ ಎಲ್ಲ ಕಾರ್ಯಕ್ರಮಗಳನ್ನು ಸಮಯಕ್ಕೆ ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವಂತ ಒಂದು ಕೇಂದ್ರ ಅದು ನಿಮ್ಮ ಕೇಂದ್ರ ಆಗಿದೆ. ಆ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ಮಾಡಿದ್ದಕ್ಕೂ ಕೂಡ ನಿಮ್ಮ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸುತ್ತಾ, ಕಳೆದ 4 ವರ್ಷಗಳಿಂದ ನಾನು ಇಲ್ಲಿ ಯೋಜನಾಧಿಕಾರಿಯಾಗಿ ಈ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಪೂಜ್ಯರು ಹೇಮಾವತಿ ಅಮ್ಮನವರು, ನಮ್ಮ ಡಾಕ್ಟರ್ LH ಮಂಜುನಾಥ್ ಕಾರ್ಯನಿರ್ವಾಹಕ ನಿರ್ದೇಶಕರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ 4 ವರ್ಷಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಾವಿಲ್ಲಿ ಮಾಡಿದ್ದೇವೆ. ಅದಕ್ಕೆ ಪ್ರೇರಣೆಯಾಗಿ, ಸಪೋರ್ಟಿವ್ ಆಗಿ ನನ್ನೊಟ್ಟಿಗೆ ನೀವು ಕಳೆದ 4 ವರ್ಷಗಳಿಂದ ಸಹಕಾರವನ್ನು ಕೊಟ್ಟಿದ್ದೀರಿ. ಒಳ್ಳೆಯ ಜ್ಞಾನ ವಿಕಾಸ ಕೇಂದ್ರ ಆಗಿ ಮಾಡಲಿಕ್ಕೆ ನಾನು ಬಹಳಷ್ಟು ಬಾರಿ ಬಂದಿದ್ದೇನೆ. ಚೆನ್ನಾಗಿ ಕೆಲಸಗಳನ್ನು ಮಾಡಿದ್ರಿ, ಚೆನ್ನಾಗಿ ಸಭೆಗಳನ್ನು ಮಾಡಿದ್ರಿ.
ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಗೆ ನೀವು ಕೂಡ ಒಬ್ಬರು ಕಾರ್ಯಕರ್ತರಾಗಿದ್ದಾರೆ. ಯಾಕಂದ್ರೆ ನೀವು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ ಕಾರಣ ನಮ್ಮ ಯೋಜನೆಯಲ್ಲಿ ಕೂಡ ಅದೊಂದು ಜ್ಞಾನ ವಿಕಾಸ ಕೇಂದ್ರ ಚೆನ್ನಾಗಿದೆ ಅಂತೇಳಿ ಒಂದು ಸಣ್ಣ ಸೇವೆ ನೀವು ಕೊಟ್ಟ ಕಾರಣ ಇವತ್ತು ಮಂಗಳೂರು ತಾಲೂಕಿನ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಯಿತು. ಆದ ಕಾರಣ 4.5 ವರ್ಷಗಳ ಈ ಕೆಲಸಗಳನ್ನು ಗುರುತಿಸಿಕೊಂಡು ಪೂಜ್ಯರು ಹೇಮಾವತಿ ಅಮ್ಮನವರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ನನಗೆ ಇನ್ನೊಂದು ಅವಕಾಶವನ್ನು ಬೇರೆ ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿರ್ದೇಶಕರಾಗಿ ಇವತ್ತು ಒಂದು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಇನ್ನು 5 ತಾಲೂಕುಗಳಲ್ಲಿ ನಾನು ಕೆಲಸ ಮಾಡಬೇಕಾಗುತ್ತೆ. ನಿರ್ದೇಶಕರಾಗಿ ನನಗೆ ಬಡ್ತಿಯನ್ನು ಕೊಟ್ಟಿದ್ದಾರೆ. ನಾನೊಂದು 2-3 ದಿವಸಗಳಲ್ಲಿ ನಿರ್ದೇಶಕರಾಗಿ ಹೋಗಬೇಕಾಗ್ತದೆ. ನಿಮಗೆ ನೂತನ ಯೋಜನಾಧಿಕಾರಿಗಳು ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನನಗೆಲ್ಲ ಸಹಕಾರ ಕೊಟ್ಟಂತಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳು, ಜ್ಞಾನ ವಿಕಾಸ ಕೇಂದ್ರ ಸದಸ್ಯರುಗಳು, ಎಲ್ಲ ವಿಚಾರಗಳಲ್ಲಿ ನೀವು ಸಪೋರ್ಟ್ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಯಾವತ್ತೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಕೂಡ ಇದೇ ರೀತಿಯ ಸಹಕಾರ ನಿಮ್ಮ ಯೋಜನಾಧಿಕಾರಿಗಳಿಗೆ ಕೊಡಿ. ಅವರೊಟ್ಟಿಗೆ ಕೂಡ ಒಳ್ಳೆ ರೀತಿಯ ಹೆಸರನ್ನು ನಿಮ್ಮ ಜ್ಞಾನ ವಿಕಾಸ ಕೇಂದ್ರಕ್ಕೆ ಬರಲಿಕ್ಕೆ ಅವಕಾಶ ಆಗಲಿ. ನನ್ನೊಟ್ಟಿಗೆ ಸುಮಾರು 4.5 ವರ್ಷಗಳಿಂದ ಸಪೋರ್ಟಿವ್ ಆಗಿ ನಿಂತದಕ್ಕೆ ನಿಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸುವ ನನ್ನ ಮಾತನ್ನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೆಂಚಿನ ಫೋನ್ ಮಾಡ್ತಿದ್ದೆ ಪ್ರತಿ ಒಂದು ಕೆಲಸಕ್ಕೆ ಸ್ಪಂದನೆ ಮತ್ತು PO ಸರ್ ಬಣ್ಣ ಇಲ್ಲ, ಪ್ರಾಜೆಕ್ಟ್ ಆಫೀಸರ್ ಬಣ್ಣ ಇಲ್ಲ, ಯೋಜನಾಧಿಕಾರಿ ಕುಮಾರಪ್ಪ ಸರ್. ನಮ್ಮ ಈ ಒಂದು ಕಾರ್ಯಕ್ಷೇತ್ರದ ಯಾನ ಸೇವಾ ಪ್ರತಿನಿಧಿ ಆಯೋಗ ನಾನು ಕ್ಲೀನ ಮಾಡಿದ್ದೆ ಒಗ್ಗೂಡಿಸಬೇಕಾವಳು ಪ್ರತಿ ಒಂದು ಕಾರ್ಯಕ್ರಮಗಳ ಈಗ ನೆರೆದು ರಾಘವ್ ಸರ್ ಇರ್ತಾರೆ ಅಣ್ಣ ಆರು ಕಾರ್ಯಕ್ರಮಗಳ ಬಗೆರೆ ಒಂಚೂರು ಅಡೆತಡೆ ಇತ್ತು ನನಗೆ ಅಣ್ಣ ಎಂಕಲ್ಲ ಮುರ್ಪಯಾನು ಸೇವಾ ಪ್ರತಿನಿಧಿ ಆಯ್ನೆ ಒಕ್ಕ ಬರ್ತಿನ ನಮ್ಮ ಕುಮಾರಪ್ಪ ಸರ್ ಇಂಕೆಲ್ಲ ಒವೇ ಒಂದು ಕಾರ್ಯಕ್ರಮ ಹಾಕೊಂಡಲ್ಲ ಇಂಕಲ್ ಜಸ್ಟ್ ಪಂಡನೆ ಅವ್ರ ಅರ್ಥ ಮಾಡ್ತಾರೆ ಇಂಕೆಲ್ಲ ಒಂದು ಊರ್ದಾಗ ಪ್ರಾಯಡ್ ಹಿರಿಯರ ಅಣ್ಣದ ಇನಿ ಯೋಜನಾಧಿಕಾರಿಯಾದ ಉನ್ನತ ಹುದ್ದೆಗೆ ನಿರ್ದೇಶಕರಾದ ಎಂಕ್ಲಿಗೆ ಉನ್ನತ ಹುದ್ದೆಗೆ ಬಡ್ತಿ ಹೊಂದಿದ್ದಾರೆ ಆರು ಹೋಯಿನಲ್ವಲ್ಲ ಅರೆಗೆ ನನ್ನಲ್ಲ 6 ಜನಕ್ಕಿನ್ನ ಸೇವೆ ಪಂಡ ದೇವರು ನಿಜವಾದ ದೇವರು ಎಡ್ಡೆ ಕೆಲಸ ಮಲ್ತಿನ ಕಲ್ಲ ಕಾಯ್ತದೆ. ನಮ್ಮ ದೇವಸ್ಥಾನಕ್ಕೆ ಬೋರ್ಡು ಬಂದಿಜ್ಜಿಗೆ ನಮ್ಮ ದೇವಸ್ಥಾನಕ್ಕೆ ಬೋರ್ಡು ಒಂದಿಜ್ಜಿ ನಮ್ಮ ಎಡ್ಡೆ ಕೆಲಸ ಮಲ್ತಿಂದ ದೇವರೇ ನಮ್ಮ ಕಡೆಗೆ ಬರ್ಬೇಕು ಅಂತಿನಕ್ಕೆ ಉತ್ತಮ ಉದಾಹರಣೆ ನಮ್ಮ PO ಸರ್ ಅಭಿಯಾನ ತಾಯ್ಕೊಂಡ ಆಯ್ನಾತ್ ಬಡ ಜನಕ್ಲಿನ ಬಗ್ಗೆ ಎಲ್ಲ ಇನ್ನು ಬೇರೆ ಏನೆಲ್ಲ ಬಡ್ಚಿ ನಮ್ಮ ಒಂಜಿ ಮುರಳಿ ಅನ್ನೊಂದು ಮಾಸಸನ ಬರೆಯ ಅನ್ಬೋದು ನಮ್ಮ ಮುಲ್ಪನೆ ಕೈತಲ್ದ ಶ್ರೀಧರ್ ಪಡೆದು ಜೆತ್ತಿನಲ್ಲಿ ಬಂದಿರ್ಲೇರು ಆರು ಬತ್ತೇರು ಮುರಣಿ ಅವರು ಬೆಡ್ ಕರಿಯರ ಪೋಯ್ ಹೆಂಗಿಲ್ಲ ಯಾರು ಫೀಲ್ಡ್ ಹಿಡಿತೆ ಸರ್ ಫೋನ್ ಮಾಡ್ತಾರೆ ಹೆಂಗಿಲ್ಲ ಸರ್ ಯಾನ್ ಹೋದಾಗ ಯಾನು ಸತ್ಯ ನಿಜವಾದ ತೂಯಿನ ಒಂದು ದೃಶ್ಯ ಯಾನು ಇಲ್ಲೆಲ್ಲ ಬತ್ಕೊಂಡೆ ನಿಜವಾದ ಏನ ಮಕ್ಕ ಆ ಬೆಟ್ಟದ ನೀರಿಂದ ಒಂದಲ್ಲೇರು ಪಾಪ 2 ಜನ ಕುಲ್ಲೊಂದು ಹೆಂಗೆ ಮಸ್ತ್ ಬೇಜಾರು ಯಾನು ಪಂಡೆ ಸರ್ ತಾಯ ಸರ್ ನಿಗಿಲು ಆಯ್ತು ನೀರು ಬಿದ್ದಾಡು ಈಗ ಪುಲ್ಯ ನಿಗಿಲು ನೀರು ಬಿಂಜದ ಕುಲ್ಲುಂಡ ಆ ಒಂದು ಪಾಪ ಕೊಂಚ ಕಳೆದು ಕೊಡೋದು ಮಕ್ಕಳು ಪಾಪ ಕಟ್ಟೆಡು ಹೋಗಿ ಪಕ್ಕ ಬೇರೆ ಹೋಗಿ ಮೈಕೊಂದಿಲ್ಲ ಹೆಂಗಲ್ಲ ಸೂಪರ್ವೈಸರ್ ಮೇಲೆ ಮತ್ತೊಂದಿರು ಮೈಕೊಂದಿಲ್ಲ ಹೆಂಗೆ ಮಸ್ತ್ ಬೇಜಾರ ನಿಜವಾದ ಒಂದು ಪಾಪದಕ್ಕೆ ಸ್ಪಂದನೆ ಮಾಡ್ಕೊಂಡು ಚಿಂತ ಹೆಂಗಲ್ಲ ಸರ್ ಪಂಡ ಹೆಂಗಿಲ್ಲ ಯೋಜನಾಧಿಕಾರಿ ಮಾರಪಡ್ತಾರೆ ನಮ್ಮ ಎಂಕ್ಲೆನ ಬಿಡ್ದು ಎಂಕ್ಲೆನ್ ಬಿಡ್ದು ಪಪ್ಪದನ್ನ ಪಂಪುಜಿ ನನ್ನ ಎಂಕ್ಲೆ ಹೆಂಚಿನ ಒಂದು ಫೋನ್ ಮಾಡ್ಕೊಂಡಲ್ಲ ಸರ್ ಎಂಕ್ಲಿಗೆ ಸ್ಪಂದನೆ ಕೊರೋಡು ಸರ್ ಈಗ ಅದಕ್ಕೋಸ್ಕರ ನನ್ನ ದುಂಬಾಗಿಲ್ಲ ಎಂಕಲ್ನ ಸರ್ ಹೋಯ್ನಲ್ಪ ಎಂಕಲ್ನ ಸರ್ಗೆ ಎಡ್ಡೆ ಆವಡು ಅದನ್ನ ಫ್ಯಾಮಿಲಿ ಎಡ್ಡೆ ಆವಡು ಅಂಚನೆ ಹೋಯ್ನಲ್ಪ ಆರೇನು ಮಂಜುನಾಥ ಸ್ವಾಮಿಲ್ಲ ಈ ಸ್ಥಳ ಸಾನಿದೆ ದೈವ ಅಂಚಿನ ನಮ್ಮ ಈಗ ಹೊರಗತ್ತಿಲ್ಲ ಅವೇ ರೀತಿ ಯಾರು ನಮ್ಮನ್ನು ಚಿಂತನ ದೇವೆಲ್ಲ ಆರೆಗೆ ಎಡ್ಡೆ ರೀತಿದ ಆರೆಗೆ ಉತ್ತರೋತ್ತರ ನನಲಾದ ಅಭಿವೃದ್ಧಿ ಹೊರಟ್ಕೊಂಡಿದ್ದೇವೆ. ಮಂಜುನಾಥನನ್ನು ಮನಸಾರೆ ಸ್ಮರಿಸುತ್ತಾ ಪೂಜ್ಯ ಕಾವಂದರು ಹಾಗೂ ಮಾತಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಸರ್ವಧರ್ಮ ದೇವರುಗಳನ್ನು ಪ್ರಾರ್ಥಿಸುತ್ತಾ ನಮಗೆ ಅವರು ಯೋಜನಾಧಿಕಾರಿ ಅಂತ ಹೇಳಿರಲಿಲ್ಲ. ಯಾಕಂದ್ರೆ ನಾವು ಫ್ರೆಂಡ್ಸ್ ಗೆಳೆಯರ ಜೊತೆ ಹೇಗಿರ್ತೇವೋ ಅದೇ ರೀತಿ ನಮ್ಮ ಜೊತೆ ಅವರು ಇರ್ತಾ ಇದ್ರು. ನಮಗೆ ಅವರ ಅಧಿಕಾರಿ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಾವೊಂದು ಫೈಲ್ ಇಟ್ಕೊಂಡು ಸೈನ್ ಹಾಕ್ಲಿಕ್ಕೆ ಹೋಗುವಾಗ ಕೆಲವರು ಏನ್ ಮಾಡ್ತಾರೆ, ಎದರ್ತಾರೆ ಅಲ್ಲಿ ಹೋಗುವಾಗ. ಅಲ್ಲಿ ಹೋಗ್ಬೇಕಲ್ಲ ಅವರು ಏನ್ ಹೇಳ್ತಾರ ಇಲ್ವಾ, ಯಾಕಂದ್ರೆ ನಮ್ಮ ಇದರಲ್ಲಿ ಪಾಪ ಎಲ್ಲಿಗೂ ಹೋಗದವರು ಅವರ ಹತ್ರ ಸೈನ್ ಹಾಕ್ಲಿಕ್ಕೆ ಹೋಗುವಾಗ ಯಾವುದೇ ಮುಜುಗರ ಇಲ್ಲದೆ ಹೋಗ್ತಾರೆ. ಬೇರೆ ಎಲ್ಲಿಗಾದ್ರೂ ಹೋಗುವಾಗ ಹೇಳ್ತಾರೆ ನೀವು ಬನ್ನಿ ಒಟ್ಟಿಗೆ ಅಂತೇಳಿ. ಆದ್ರೆ ಅವರೊಟ್ಟಿಗೆ ಹೋಗುವಾಗ ಸೈನ್ ಹಾಕ್ಲಿಕ್ಕೆ ಯಾರು ಕರೆಯುವುದಿಲ್ಲ. ಎಲ್ಲರೂ ಹೋಗಿ ಅವರ ಹತ್ರ
ಯಾಕಂದ್ರೆ ಅಣ್ಣ ತಮ್ಮ ಹೇಗಿರ್ತಾರೋ ಅಥವಾ ಗೆಳೆಯನವರು ಹೇಗಿರ್ತಾರೋ ಅದೇ ರೀತಿ ನಮಗೆ ಅವರು ಸ್ಪಂದನೆ ಕೊಡ್ತಾ ಇದ್ರು. ಇನ್ನು ಮುಂದೆ ಬರುವವರು ಅದೇ ರೀತಿ ಇದ್ರೆ ನಮಗೆ ತುಂಬಾ ಸಂತೋಷ. ಯಾಕಂದ್ರೆ ನಾವು ಅದೇ ರೀತಿ ಬೆಳೆದು ಬಂದವರು. ಯಾಕಂದ್ರೆ ಅಣ್ಣ ತಮ್ಮ ಗೆಳೆಯ ಹಾಗೆ ಇದ್ರೆ ನಮಗೆ ಒಂದು ಖುಷಿ. ಇಲ್ಲದಿದ್ರೆ ಸಂಘದ ಸದಸ್ಯರು ಬರುವಾಗ ಅವರ ಜೊತೆ ನಾವು ಬರ್ಬೇಕಾಗ್ತದೆ. ಅಲ್ಲಿ ನೀವು ಬನ್ನಿ, ಇಲ್ಲದ್ರೆ ಅವರೇ ಹೋಗ್ತಾರೆ. ಯಾವುದೇ ಒಂದು ಅಡೆತಡೆ ಇಲ್ಲದೆ ಅಲ್ಲಿ ಹೋಗಿ ಸೈನ್ ಹಾಕಿಸ್ಕೊಂಡು ಬರ್ತಾರೆ. ಈಗ ನಮ್ಮ ಸಂಘದಲ್ಲಿ ಹೇಳಿದ್ರೆ ಅವರು ಹೇಳ್ತಾರೆ, ಯಾರು ಹೋಗೋದು ಉಮ್ಮರ್ ಹಬ್ಬ ಸರ್, ಅವರು ಯಾಕೆ ಹೋಗೋದು? ಅಲ್ಲ, ಅವರಿಗೆ ಪ್ರಮೋಷನ್ ಆಗಿದೆ ಹೇಳು. ನಮಗೆ ಒಂದು ರೀತಿಯಲ್ಲಿ ಖುಷಿ ಸಾಗ್ತದೆ, ಒಂದು ರೀತಿಯಲ್ಲಿ ಬೇಸರ ಸಹ ವ್ಯಕ್ತವಾಗ್ತದೆ. ಯಾಕಂದ್ರೆ ಅವರನ್ನು ಕಲಿಸ್ಲಿಕ್ಕೆ ನಮಗೆ ಯಾವುದೇ ರೀತಿಯ ಇದಿಲ್ಲ, ನಮಗೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅವರನ್ನು, ಯಾಕಂದ್ರೆ ಅವರಿಗೆ ಪ್ರಮೋಷನ್ ಸಿಕ್ಕಿದೆ, ಅದನ್ನು ನಮಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವರು ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ಬೇಕಂತ ನಮ್ಮ ಆಶಯ. ಆದ ಕಾರಣ ಅವರು ಇನ್ನೂ ಆ ಮಂಜುನಾಥ ಸ್ವಾಮಿ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳುತ್ತಾ ನನ್ನ ಈ ಅನಿಸಿಕೆಯನ್ನು ಕೊನೆಗೊಳಿಸುತ್ತೇನೆ. ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡೇವೆ. ಅದನ್ನು ನಾವು ನಮ್ಮಲ್ಲಿ ಮಾತ್ರ ಉಳಿಸ್ಕೊಳ್ಳೋದಲ್ಲ, ಅದನ್ನು ನಮ್ಮ ಮನೆಯವರಲ್ಲೂ ಹೇಳಬೇಕು. ಯಾವುದೇ ಒಂದು ವಿಷಯ ನಾವು ನಮ್ಮಲ್ಲೇ ಇಟ್ಟುಕೊಂಡ್ರೆ ಅದು ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ. ಮನೆಯವರಿಗೆ ಹೇಳಬೇಕು, ಮನೆಯ ಹತ್ತಿರದವರಿಗೆ ಹೇಳಬೇಕು, ನಮ್ಮ ಸಂಘದಲ್ಲಿ ಬರದಂಥ ಸದಸ್ಯರೇ ಕೂಡ ಈ ಮಾಹಿತಿಯನ್ನು ನಾವು ನೀಡಬೇಕು. ಅಷ್ಟೇ ಅಲ್ಲದೆ ಈಗ ನನಗೆ ಸರ್ಕಾರದಿಂದ ನಾವು ಮನೆ ಕಟ್ಟೋದಾದ್ರೆ ಅಥವಾ ಬೇರೆ ಬೇರೆ ಸ್ವಂತ ಉದ್ಯೋಗ ಮಾಡೋದಾದ್ರೆ ಯಾವ ರೀತಿಯ ಸಬ್ಸಿಡಿ ಸಿಗ್ತದೆ ಬ್ಯಾಂಕಿನಿಂದ ಅಂತ ಹೇಳುವಂಥ ಮಾಹಿತಿಯನ್ನು ನಮ್ಮ ಸರ್ ಅವರು ಕೊಟ್ಟಿದ್ದಾರೆ. ಉತ್ತಮವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಹೇಳಬೇಕು. ಸಾಕು ಸರ್, ಹೊಸ ಯೋಜನೆ. ಅದೇ ರೀತಿ ಈಗ ನಮ್ಮ ಇನ್ನೊಂದು ವಿಷಯ ಅಂತ ಹೇಳಿದರೆ, ನಮ್ಮ ಸರ್ ಅವರಿಗೆ, ಉಮರಪ್ಪ ಸರ್ ಅವರಿಗೆ ಪ್ರಮೋಷನ್ ಆಗಿ ಬಡ್ತಿಯಾಗಿ ಅವರು ಬೀದರ್ಗೆ ಹೋಗ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ, ಒಳ್ಳೆಯ ಒಂದು ಪ್ರಾರ್ಥನೆ ನಮಗೆ. ಯಾಕಂತೇಳಿ ಸರ್ಗೆ ಅಲ್ಲಿ ಬೀದರ್ಗೆ ಹೋದರೆ ಸಹ ಅಲ್ಲಿಯ ವಾತಾವರಣ, ಆಹಾರ ಪದ್ಧತಿ, ಅಲ್ಲಿಯ ಸೇವಾ ಕಾರ್ಯ ಕೂಡ ಒಳ್ಳೆ ರೀತಿಯಲ್ಲಿ ಆ ಭಗವಂತನ ಕರುಣಿಸಲಿ ಅಂತೇಳಿ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಸರ್ಗೆ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ಯೋಜನಾಧಿಕಾರಿ ಒಳ್ಳೆಯ ಹೊಸ ಯೋಜನಾಧಿಕಾರಿಯಾಗಿ ಬಂದಿದ್ದಾರೆ. ಅವರ ಮಾತನಾಡೋ ರೀತಿಯೆಲ್ಲ ನೋಡಿದರೆ ಒಳ್ಳೆ ರೀತಿಯ ಅನುಭವ ಇದೆ ಅವರಿಗೆ. ಅದೇ ರೀತಿ ನಮ್ಗೆ ಯಾವ ರೀತಿಯ ನಮ್ಮ ಉಮರಪ್ಪ ಸರ್ ಯಾವ ರೀತಿ ನಮಗೆ ಒಂದು ಸಹಕಾರ ಕೊಟ್ಟಿದ್ದಾರೋ ಅದೇ ರೀತಿಯ ಸಹಕಾರ ಅವರಿಂದಲೂ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಖಂಡಿತವಾಗಿ ಅವರ ಆ ಒಂದು ನಿರೀಕ್ಷೆಯನ್ನು ಸುಳ್ಳು ಮಾಡಲಿಕ್ಕಿಲ್ಲ. ಆ ರೀತಿಯಾಗಿ ನಾವು ನೆನೆಸಿದ್ದೇವೆ. ಸರ್, ನಿಮಗೆ ಹೃದಯ ತುಂಬಿದ ಸ್ವಾಗತ. ಪ್ರಥಮಾಡಿ ನಿಮಗೆ ಸ್ವಾಗತ ಹೇಳ್ತಿದ್ದೇನೆ. ಅದೇ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೆ ಸಹ ನಾನು ಧನ್ಯವಾದನ ಹೇಳ್ತಿದ್ದೆ. ಅದೇ ರೀತಿ ನಮ್ಮ ಹಿರಿಯರಾದಂಥ ಅಮ್ಮನವರಿದ್ದೀರ, ನಿಜವಾಗಿಯೂ ಭಾಳ ಸಂತೋಷ. ಇಷ್ಟೊಂದು ಆ್ಯಕ್ಟಿವ್ ಆಗಿ ನೀವು ಇದರಲ್ಲಿ ಕ್ರೀಡೆಯಲ್ಲೆಲ್ಲ ಭಾಗವಹಿಸಿ ಬಹುಮಾನವನ್ನೇ ನೀವು ಗಿಟ್ಟಿಸಿದ್ದೀರಿ, ಪಡ್ಕೊಂಡಿದ್ದೀರಿ ಅಂತ ಹೇಳುವಾಗ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಜವಾಗಿಯೂ ನಾವು ಈ ಒಂದು ಜ್ಞಾನ ವಿಕಾಸ ಕೇಂದ್ರದಲ್ಲಿದ್ದರೆ ಸರ್ ಹೇಳಿದರು, ನಮ್ಮ ಬಾಲ್ಯದ ನೆನಪನ್ನು ಮರುಕಳಿಸುವಂಥ ಒಂದು ಅವಕಾಶ. ನಿಜವಾಗಿಯೂ ನಮಗೆ ಎಷ್ಟು ಪ್ರಾಯ ಆದರೂ ನನಗೆ ವಯಸ್ಸಾಯಿತು, ನಾನು ಕುಣಿಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಆಟ ಆಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಅಥವಾ ನಾನು ಇನ್ನೊಬ್ಬರಲ್ಲಿ ಮುಂದೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಭಾವನೆಯನ್ನು ನಾವು ಬಿಟ್ಟು ಬಿಡಬೇಕು. ಆ ಒಂದು ಬಿಟ್ಟು ಬಿಡಬೇಕು ಅಂತ ಹೇಳೋದಕ್ಕೆ ಈ ಜ್ಞಾನ ವಿಕಾಸ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ನಿಜವಾಗಿ ನಿಮ್ಮ ನೋಡೋ ಸಂತೋಷ ಆಯಿತು. ನಿಜವಾಗಿ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ, ಅದೇ ರೀತಿ ಒಂದು ಸಂಘಟನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕಾರ್ಡ್ ನೋಂದಾವಣಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ನಮ್ಮ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಆನಂದ್ ಬಾಬು ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸುಷ್ಮಾ ಜನಾರ್ದನ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ರತ್ನಾಕರ್ ಆಯುಷ್ ಭಾರತ್ ನೋಂದಾವಣಿ ಅಧಿಕಾರಿ ದಕ್ಷಿಣ ಕನ್ನಡ ಮಂಗಳೂರು ಇವರಿಗೂ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಉಮರಪ್ಪ ಸರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಮಂಗಳೂರು ಇವರಿಗೂ ಕೂಡ, ಹಾಗೂ ನಮ್ಮ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಂತಹ ಶ್ರೀಯುತ ಸುರೇಶ್ ಅಬ್ದಾವರ್ ಇವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆ
ಯೋಜನಾಧಿಕಾರಿಯವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಶ್ರೀಯುತ ಹರೀಶ್ ನಾಗೇಶ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಬಯಸುತ್ತಾ ನನ್ನ ಧನ್ಯವಾದಗಳನ್ನು ಅದೇ ರೀತಿ ನಮ್ಮ ಮೇಲ್ವಿಚಾರಕರು ಶುಕರಾಜ್ ಸರ್ ಅವರಿಗೂ ಕೂಡ ನಾನು ನಮ್ಮ ಕೇಂದ್ರದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಬಯಸುತ್ತಾ, ಹಾಗೆಯೇ ನಮ್ಮ ಸಮನ್ವಯ ಅಧಿಕಾರಿ ಕುಮಾರಿ ಚಂದ್ರಮೋಹಿನಿ ಮೇಡಮ್ ಅವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆ ಬಂದಂಥ ಎಲ್ಲರಿಗೂ ಧನ್ಯವಾದವನ್ನು ಬಯಸುತ್ತಾ, ಹಾಗೆಯೇ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಇವರಿಗೂ ಕೂಡ ನಾವು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. Thank you.
ಕೊರೋನಾದ ಟೈಮ್ ಉಡು ಏತು ಜನಕ್ಕೆ ಲೋನ್ ಕೊಡ್ತೀಜಿ ಇಲ್ಲ ಬರ್ತದೆ ಬಾಕ್ಕ ನಮ್ಮ ಐದು ಮತ್ತೆ ಕೋಡಿ ಕೋಡಿ ನಿಜ ಅಲ್ಲ ಕೋಡಿ ಕೊಡಲೇ ಅದಕ್ಕೆ ಇದೇ ಗೊತ್ತುಂಟ ಮುರಂಡತೆ ನೀಲ ಪೆಂಕಲ ನರಕರೈತ ಏನದು ತಿಂದು ನಿಂತದ ಆನಂದ ಮದ್ದು ಮಾರ್ಕೆಟ್ ಹೋಗಿ ಮಾರ್ಕೆಟ್ ಹೋಗಿ ತರೆ ಕೂತು ನಿಂತಿದ್ದೆ ತರೆ ಕೂತು ದಾದ ನನಗೆ ಲಡ್ಕೊಂಡ ಒಂದೇ ಡಾಕ್ಟರ್ ಸಾಪು ಗಲ್ಪನೆ ಕೈ ತಗೊಂಡು ಹೋಯದೆ ಸಾಪು ಬಂದಿಗೆ ಅಂಚಾದ ಪುನಃ ದಾದ ಮಲ್ಕೊಂಡು ಕುಡಂಜಿ ಶಾಪ್ ಹೋಗಿದ್ದೆ ಮತ್ತು ಗೌಲ ಬಂದಿಗೆ ಪಕ್ಕದಾದವನು ಅರೆಗೆ ಒಟ್ಟಾಸಿ ತಾಯಿಪುತ್ತನ ಸುಮಾರು ಹೊಡತ್ತ ಮೆಡಿಕಲ್ದಾಗ ಮಾತ್ರನೇ ಬರ್ತಿದ್ದೆ ಇಲ್ಲ ಫೋನ್ ನಂಬರ್ ಅಡ್ರೆಸ್ ಕೊಡಲಿ ನಮ್ಮ ಅದಕ್ಕೆ ಪ್ರಾಯದ ಫೋನ್ ಮತ್ತು ಮಾತಿಗೆಲ್ಲ ಒಪ್ಪಿಟ್ಟು ಅಯ್ಯೋ ಉಸಿರಾಟದ ತೊಂದರೆ ಐಕೆ ಕಂಪನಿ ಕೊರೋನಾ ಬಂದು 6 ಟೆಸ್ಟ್ ಬರ್ತಿದ್ದೀರಿ ಅರೆ ಈ ರಿಪೋರ್ಟ್ ಬಂದಾಗ ಪಾಸಿಟಿವ್ ಅಂದ